ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಮ್ಮ ಪುತ್ತೂರುಡೆಯ ಮಹತೋಭರ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣ ಕಮಲಗಳಿಗೆ ಕೊಡಮಾಡುತ್ತಾ ಈ ಸ್ಥಳ ಸಾನ್ನಿಧ್ಯ ದೈವ ದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದೀಗ ಶ್ರೀಮಾ ಹಿಲ್ಸ್ ಇದರ ವಸತಿ ಬಡಾವಣೆಯ ಉದ್ಘಾಟನಾ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಬಂಧುಗಳು ದಯವಿಟ್ಟು ತಮ್ಮ ತಮ್ಮ ಆಸನವನ್ನ ಸ್ವೀಕಾರ ಮಾಡಬೇಕನ್ನುವ ಮನವಿಯನ್ನ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಬಂಧುಗಳು ದಯವಿಟ್ಟು ತಮ್ಮ ಆಸನವನ್ನ ಸ್ವೀಕಾರ ಮಾಡಬೇಕು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಅಶೋಕ್ ಕುಮಾರ್ ರೈ, ಸನ್ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಈ ವಸತಿ ಬಡಾವಣೆಯ ಶ್ರೀಮಾ ಹಿಲ್ಸ್ ಇದರ ಉದ್ಘಾಟನೆಯನ್ನ ಪುತ್ತೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಎಂ.ಕೆ. ಪ್ರಸಾದ್ ಅವರು ನೆರವೇರಿಸುತ್ತಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀಯುತ ಸಂಜೀವ ಮಠಂದೂರು, ನಗರಸಭಾ ಸದಸ್ಯರಾದ ಶ್ರೀ ಭಾಮಿ ಅಶೋಕ್ ಶೆಣೈ, ಪುತ್ತೂರಿನ ಖ್ಯಾತ ಉದ್ಯಮಿಗಳಾದ ಶ್ರೀ ಬಲರಾಮ ಆಚಾರ್ಯ, ಕ್ಯಾಂಪ್ಕೋ ಇದರ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್.ಆರ್. ರಂಗಮೂರ್ತಿ, ನಲ್ಲೂರು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀ ಸಂತೋಷ್ ಕುಮಾರ್ ರೈ ನಲ್ಲೂರು, ಇವರು ಈ ಎಲ್ಲ ಗಣ್ಯರನ್ನ ಇದೀಗ ಶ್ರೀಮಾ ಹಿಲ್ಸ್ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಕರೆತರಬೇಕು ಅಂತ ಸಂಸ್ಥೆಯ UR ಪ್ರಾಪರ್ಟೀಸ್ ಇದರ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಉಜ್ವಲ್ ಕುಮಾರ್ ಅವರ ಹತ್ರ ವಿನಂತಿಸ್ತಾ ಇದ್ದೇನೆ. ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಬಲಭಾಗದಲ್ಲಿರುವಂತಹ ಶ್ರೀಮಾ ಹಿಲ್ಸ್ ಇದರ ವಸತಿ ಬಡಾವಣೆಯ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕಾಗಿ ಬರಬೇಕು. ಆ ನಂತರ ಅದರ ಉದ್ಘಾಟನೆಯನ್ನು ನೆರವೇರಿಸಿಕೊಂಡು ವೇದಿಕೆಯನ್ನು ಪ್ರವೇಶ ಮಾಡಬೇಕೆನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪುತ್ತೂರಿನ ಕಳೆದ 8 ವರ್ಷಗಳಿಂದ ಪುತ್ತೂರಿನ ಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಆರಂಭಿಸಿ 8ನೇ ವರ್ಷದ ಇವತ್ತು ಸಂಭ್ರಮದಲ್ಲಿ ನಾವಿದ್ದೇವೆ. ಶ್ರೀಮಾ ಹಿಲ್ಸ್ ಇದರ ಉದ್ಘಾಟನೆ ಡಾಕ್ಟರ್ ಎಂ.ಕೆ. ಪ್ರಸಾದ್ ರವರ ಅಮೃತ ಹಸ್ತದಿಂದ ನೆರವೇರಿದೆ. ಬಂದಿರುವಂಥ ಎಲ್ಲ ಸಜ್ಜನ ಬಂಧುಗಳನ್ನು ಅತ್ಯಂತ ಶ್ರದ್ಧೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಯ ವ್ಯಾಸಪೀಠಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈಗಳು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಇದೀಗ ಸಭಾ ಕಾರ್ಯಕ್ರಮವನ್ನ ದೇವರ ಪ್ರಾರ್ಥನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಪುಟಾಣಿಯಾದಂಥ ಶ್ರೀಮಾ ಉಜ್ವಲ್ ವೇದಿಕೆಗೆ ಬರಬೇಕು.
ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಸೆಂದು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ 7 ಲೋಕದ ಅನುವಿನ ಇಹ ಬರದ ಸಾಧನಕ್ಕೆ ನೀನಿ ಕಾರಣ. ನಿನ್ನಲೊಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮ ಎನಿಸು ಎನ್ನ ಪಾದ ಸೇವೆಯೊಂದೇ ಜನ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಥ್ಯಾಂಕ್ ಯು. ಪ್ರಾರ್ಥಿಸಿದ ಪುಟಾಣಿ ಶ್ರೀಮಳಿಗೆ ವಂದನೆಗಳು. ಬಂಧುಗಳೇ, ಸ್ಪಷ್ಟ ಗುರಿ, ದೂರದೃಷ್ಟಿ, ಸಾಧಿಸಬೇಕೆನ್ನುವ ಛಲ ನಮ್ಮ ಬದುಕನ್ನು ಎತ್ತರಕ್ಕೊಯ್ಯಬಹುದು. ಯಶಸ್ಸು ಸಾಧಿಸಲು ಸಾಮರ್ಥ್ಯ ಬೇಕು, ಯಶಸ್ಸನ್ನು ಕಾಪಾಡಿಕೊಳ್ಳಲು ಚಾರಿತ್ರ್ಯ ಬೇಕು. ಶ್ರೀಯುತ ಉಜ್ವಲ್ ರವರು 2016ರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕಾಲಿಟ್ಟು ತನ್ನ ಧರ್ಮಪತ್ನಿ ರಕ್ಷಾ SR ಅವರೊಂದಿಗೆ UR ಪ್ರಾಪರ್ಟೀಸ್ ಎನ್ನುವ ಸಂಸ್ಥೆಯನ್ನು ಕಟ್ಟಿ ತನ್ನ ಪ್ರಾಣ ಸ್ನೇಹಿತರ ಜೊತೆಗೆ ಸಾಧಿಸಿದ ಸಾಧನೆ ಅಗಾಧವಾದದ್ದು. ಗುರಿ ಮುಟ್ಟಲು ನಿರ್ಧರಿಸಿರುವ ಮನಸ್ಸು ಇಳಿಜಾರಿನಲ್ಲಿ ಹರಿಯುವ ನೀರನ್ನು ಯಾರು ತಾನೇ ತಡೆ ಹಿಡಿಯಲು ಸಾಧ್ಯ ಎನ್ನುವಂತೆ ಗರಿಷ್ಠ ವ್ಯವಹಾರ, ಕನಿಷ್ಠ ಲಾಭ, ಗ್ರಾಹಕ ಸ್ನೇಹಿ ಪಥ, ಅತ್ಯುತ್ತಮ ವಿನ್ಯಾಸ, ಉತ್ತಮ ರಸ್ತೆ, ಗರಿಷ್ಠ ನೀರಿನ ಸಾಮರ್ಥ್ಯದ ಟ್ಯಾಂಕ್, ಬೀದಿ ದೀಪಗಳು, ಒಳಚರಂಡಿ, ಸಂಪಿಂಗ್ ಟ್ಯಾಂಕ್, ಸ್ವತಂತ್ರ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು, ಇದೀಗ ಇವತ್ತಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ.
ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಆಗಲೇ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೆ. ಗರಿಷ್ಠ ವ್ಯವಹಾರ, ಕನಿಷ್ಠ ಲಾಭ, ಗ್ರಾಹಕ ಸ್ನೇಹಿ ಪಥ, ಅತ್ಯುತ್ತಮ ವಿನ್ಯಾಸ, ಉತ್ತಮ ರಸ್ತೆ, ಗರಿಷ್ಠ ನೀರಿನ ಸಾಮರ್ಥ್ಯದ ಟ್ಯಾಂಕ್, ಬೀದಿ ದೀಪಗಳು, ಒಳಚರಂಡಿ, ಸಂಪಿಂಗ್ ಟ್ಯಾಂಕ್, ಸ್ವತಂತ್ರ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು, ವಾಕಿಂಗ್ ಟ್ರ್ಯಾಕ್, ವ್ಯಾಯಾಮ ಮತ್ತು ಆಟದ ಸಲಕರಣೆಗಳ ಜೋಡಣೆ, ಪಾರ್ಕ್ ಮಾತ್ರವಲ್ಲ ಸಮಾನ ಮನಸ್ಕ ಸ್ನೇಹಿತರ ಟೀಮ್ ವರ್ಕ್, ಅತ್ಯುತ್ತಮ ಆಯ್ಕೆಯ ನಿಸರ್ಗ ಸೌಂದರ್ಯದ ಬಡಾವಣೆಗಳು, ಸಲಹೆ, ಯೋಜನೆ, ದಾಖಲೆ ನಿರ್ವಹಣೆಯ ಸೌಲಭ್ಯದವರೆಗಿನ ನಿರ್ದೇಶನ, ನಿರ್ವಹಣೆ ಮತ್ತು ಸೇವೆಯನ್ನು ನೀಡುವುದು UR ಪ್ರಾಪರ್ಟಿನ ಹೆಗ್ಗಳಿಕೆ. ಪುತ್ತೂರು ಸರಹದ್ದಿನ ಒಳಗಡೆ 8 ವರ್ಷಗಳಲ್ಲಿ ಸುಮಾರು 400ಕ್ಕಿಂತಲೂ ಅಧಿಕ ಮನೆ ನಿವೇಶಗಳನ್ನು ನೀಡಿರುವ ಸಂತೃಪ್ತಿ ಸಂಸ್ಥೆಗಿದೆ. ಶ್ರೀಮಾ ವಿಲೇಜ್ ಮಜಲುಮಾರು, ಶ್ರೀಮಾ ಹೆರಿಟೇಜ್ ನರಿಮೊಗರು, ಅನಂತನಗರ ಕೆಮ್ಮಾಯಿ, GL ಮಾಲ್ ಸಮೀಪದ ಬಡಾವಣೆ ಮಾತ್ರವಲ್ಲ, ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಸಂಪೂರ್ಣವಾಗಿ ನಗರ ಯೋಜನಾ ಪ್ರಾಧಿಕಾರದ ಅನುಮೋದಿತ 8.34 ಎಕರೆ ಬಡಾವಣೆ ಶ್ರೀಮಾ ಸಿಟಿ ಮರಿಲ್ ಜೊತೆಗೆ ಇಂದು ಲೋಕಾರ್ಪಣೆಗೊಂಡಿರುವಂತಹ ಶ್ರೀಮಾ ಹಿಲ್ಸ್ ಮೂಲಭೂತ ವ್ಯವಸ್ಥೆಗಳೊಂದಿಗೆ ಸುಸಜ್ಜಿತಗೊಂಡಿದೆ. ಮಂಗಳೂರಿನ ಎಕ್ಕೂರಿನಲ್ಲಿ ತಲೆ ಎತ್ತಲಿರುವ ಶ್ರೀಮಾ ರೆಸಿಡೆನ್ಸಿಯಲ್ಲಿ 30 ವಸತಿ ಸಮುಚ್ಚಯಗಳಿವೆ. ಮುಂದಕ್ಕೆ ಕೈಗೊಳ್ಳಲಿರುವ ಅನೇಕ ಯೋಜನೆಗಳಲ್ಲಿ ಬೆದ್ರಾಳದಲ್ಲಿ ನಿರ್ಮಾಣಗೊಳ್ಳಲಿರುವ ಶ್ರೀಮಾ ಥೀಮ್ ಪಾರ್ಕ್ ಸರ್ವ ಸೌಕರ್ಯಗಳಿಂದ ಕೂಡಿರಲಿದೆ. ಈ ಸಾಧನೆಗೆ ಕಾರಣವಾದವರು ಮತ್ತು ಪ್ರೇರಣೆಯಾದಂಥ ಗ್ರಾಹಕ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಕೃತಿ ರಮ್ಯತೆಯ ಸೊಬಗಿನಲ್ಲಿರುವ ಈ ಸುಂದರ ಬಡಾವಣೆ ಶ್ರೀಮಾ ಹಿಲ್ಸ್ನ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅತಿಥಿ ಅಭ್ಯಾಗತರನ್ನು ಸ್ವಾಗತವನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ಶರತ್ ಶ್ರೀನಿವಾಸ್, ವೆಬ್ ಪೀಪಲ್ ಇದರ ಸಂಸ್ಥೆಯ ಪಾಲುದಾರರು. ಶುಭ ಸಂಜೆ. ಬಹುಶಃ ನಾವು ಪುತ್ತೂರಿನಲ್ಲೇ ಬಹು ಸುಂದರವಾದ ಒಂದು ವೇದಿಕೆಯಲ್ಲಿ ಇದ್ದೇವೆ. ಇಲ್ಲಿಗೆ ಆಗಮಿಸಿರುವ ಎಲ್ಲ ಬಂಧುಗಳಿಗೆ ಸುಸ್ವಾಗತ. ನನ್ನ ಹೆಸರು ಶರತ್ ಶ್ರೀನಿವಾಸ್. UR ಪ್ರಾಪರ್ಟೀಸ್ನ ಈ ಸುಂದರವಾದ ವಸತಿ ಬಡಾವಣೆಯಾದ ಶ್ರೀಮಾ ಹಿಲ್ಸ್ನ ಉದ್ಘಾಟನೆಗೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ, ಸಾರ್ವಜನಿಕರಿಗೂ, ಸ್ನೇಹಿತರಿಗೂ ಮತ್ತು ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸುಸಜ್ಜಿತವಾದ ಮತ್ತು ಸುಂದರವಾದ ಮನೆ ಹೊಂದುವುದು ಪ್ರತಿಯೊಬ್ಬರ ಕನಸು. ಈ ಕನಸನ್ನು ನನಸು ಮಾಡಲು 2016ರಿಂದಲೂ ಹಲವು ಯೋಜನಾಬದ್ಧ ಮತ್ತು ಸುಸಜ್ಜಿತ ಬಡಾವಣೆಗಳನ್ನು ಮಾಡಿ ಹಲವರ ಕನಸನ್ನು ನನಸು ಮಾಡಿರುವ ಕೀರ್ತಿ UR ಪ್ರಾಪರ್ಟೀಸ್ ಸಂಸ್ಥೆಗೆ ಸಲ್ಲುತ್ತದೆ. ಈ ಸುಂದರವಾದ ಬಡಾವಣೆಯ ಉದ್ಘಾಟನೆಗೆ ಆಗಮಿಸಿರುವ ಅಧ್ಯಕ್ಷರಾಗಿ ಆಗಮಿಸಿರುವ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಇವರನ್ನು UR ಪ್ರಾಪರ್ಟೀಸ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳಿಗೆ ಉಜ್ವಲ್ ಕುಮಾರ್ ಅವರು, ಸಂಸ್ಥೆಯ ಆಡಳಿತ ನಿರ್ದೇಶಕರು ಉಜ್ವಲ್ ಕುಮಾರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಶಾಲು ಹಾಕಿ ಸ್ವಾಗತಿಸಬೇಕು. ಕಾರಣಾಂತರಗಳಿಂದ ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಬರಲಾಗಲ್ಲ. ಅವರನ್ನು ಕೂಡ ನೆನೆಸಿಕೊಳ್ಳುತ್ತಾ ಶ್ರೀ ಸಂಜೀವ ಮಠಂದೂರ್, ಮಾಜಿ ಶಾಸಕರು ಪುತ್ತೂರು, ಇವರನ್ನು ಕೂಡ UR ಪ್ರಾಪರ್ಟೀಸ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಸಂಜೀವ ಮಠಂದೂರ್ ಇವರಿಗೆ ರಂಗನಾಥ್ ಕಾರಂತ್, ಇನ್ಫೋಸಿಸ್, ತಾವು ಬಂದು ಶಾಲು ಹಾಕಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಭಾಮಿ ಅಶೋಕ್ ಶೆಣೈ, ನಗರಸಭಾ ಸದಸ್ಯರು, ಇವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು UR ಪ್ರಾಪರ್ಟೀಸ್ ಅವರ ಪರವಾಗಿ ಕೋರುತ್ತಿದ್ದೇನೆ.
ಶ್ರೀಯುತ ಭಾಮಿ ಅಶೋಕ್ ಶೆಣೆ ಅವರಿಗೆ ಹೊನ್ನಪ್ಪ ಪೂಜಾರಿ ಅವರು ಶಾಲು ಹಾಕಿ ನೆನಪಿನ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಬಲರಾಮ್ ಆಚಾರ್ಯ, ಉದ್ಯಮಿಗಳು, ಪುತ್ತೂರು, ಇವರನ್ನು ಕೂಡ ಯುಆರ್ ಪ್ರಾಪರ್ಟೀಸ್ ಸಂಸ್ಥೆಯ ಪರವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಬಲರಾಮ ಆಚಾರ್ಯ ಅವರಿಗೆ ಗಣೇಶ್ ಕೃಷ್ಣ ಅವರು ಹೂಗುಚ್ಛವನ್ನು ನೀಡಿ ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಎಂ.ಕೆ. ಪ್ರಸಾದ್, ಖ್ಯಾತ ವೈದ್ಯರು, ಇವರಿಗೂ ಕೂಡ ಯುಆರ್ ಪ್ರಾಪರ್ಟೀಸ್ ಸಂಸ್ಥೆಯ ಪರವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಡಾಕ್ಟರ್ ಎಂ.ಕೆ. ಪ್ರಸಾದ್ ಅವರಿಗೆ ನಿತಿನ್ ಮಂಗಳ ಮೆಡಿಕಲ್ ತಾವು ಬಂದು ಶಾಲು ಹಾಕಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಎಸ್.ಆರ್. ರಂಗಮೂರ್ತಿ, ಮಾಜಿ ಅಧ್ಯಕ್ಷರು, ಕ್ಯಾಂಪ್ಕೋ, ಪುತ್ತೂರು, ಇವರನ್ನು ಕೂಡ ಯುಆರ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಎಸ್.ಆರ್. ರಂಗಮೂರ್ತಿ ಅವರಿಗೆ ಸುಜಿತ್ ರೈ ಪಾಲ್ತಾಡು ಹೂಗುಚ್ಛವನ್ನು ನೀಡಿ ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಸಂತೋಷ್ ಕುಮಾರ್ ನಳಿಲು, ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಇವರನ್ನು ಕೂಡ ಯುಆರ್ ಪ್ರಾಪರ್ಟೀಸ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಸಂತೋಷ್ ಕುಮಾರ್ ರೈ ನಳಿಲು ಇವರಿಗೆ ಬಾಲಕೃಷ್ಣ ಗೌಡ ಅವರು ಹೂಗುಚ್ಛವನ್ನು ನೀಡಿ ಶಾಲು ಹಾಕಿ ಸ್ವಾಗತಿಸಬೇಕು. ಕೊನೆಯದಾಗಿ ಉಜ್ವಲ್ ಕುಮಾರ್, ಯುಆರ್ ಪ್ರಾಪರ್ಟೀಸ್ನ ಆಡಳಿತ ನಿರ್ದೇಶಕರು, ತಮ್ಮೆಲ್ಲರ ಪರವಾಗಿ ನಾನು ಈ ಸುಂದರ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಉಜ್ವಲ್ ಅವರಿಗೆ ಸಜೇಶ್ ಆನಂದ್ ಹೂಗುಚ್ಛವನ್ನು ನೀಡಿ ಶಾಲು ಹಾಕಿ ಸ್ವಾಗತಿಸಬೇಕು. ಮತ್ತೊಮ್ಮೆ ಈ ಸುಂದರ ಸಂಜೆಯಲ್ಲಿ ಸೇರಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ಹಾರ್ದಿಕ ಸ್ವಾಗತ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಬಂದಿರುವಂತಹ ಎಲ್ಲ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ದೃಶ್ಯ ಮಾಧ್ಯಮ ಹಾಗೂ ಎಲ್ಲ ಪತ್ರಕರ್ತ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಯುತ ಮೋಹನ್ ಭಟ್ ನ್ಯಾಯವಾದಿಗಳು ತಮ್ಮ ಉಪಸ್ಥಿತಿಯನ್ನು ಗೌರವಿಸಿ ಸ್ವಾಗತಿಸ್ತಾ ಇದ್ದೇವೆ. ಹೇಮನಾಥ ಶೆಟ್ಟಿ ಕಾವು ತಮ್ಮ ಉಪಸ್ಥಿತಿಯನ್ನು ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಅಪ್ಪಯ್ಯ ಮಣಿಯಾಣಿ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಶ್ರೀಧರ ಪಟ್ಲ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಭಾಮಿ ಜಗನ್ನಾಥ ಶೆಣೈ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀ ಎಸ್.ಆರ್. ಸತೀಶ್ ಚಂದ್ರ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀ ಚಂದ್ರಶೇಖರ್ ರಾವ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಬೆಟ್ಟ ಈಶ್ವರ ಭಟ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ವಿದ್ಯಾ ಗೌರಿ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಕರುಣಾಕರ್ ರೈ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಅಚ್ಯುತ ನಾಯಕ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಉದಯಶಂಕರ ಭಟ್ ಮಚ್ಚಮಲೆ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಜಯಶ್ಯಾಮ್ ನಿರ್ಕಜೆ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ.
ಶ್ರೀಯುತ ಸಹಜ್ ರೈ ಬಳಜ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟು ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಚನಿಲ ತಿಮ್ಮಪ್ಪ ಶೆಟ್ಟಿ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಡಾಕ್ಟರ್ ಶ್ರೀಕಾಂತ್ ರಾವ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಮತ್ತೊಮ್ಮೆ ಬಂದಿರುವಂಥ ಸರ್ವ ಬಂಧುಗಳಿಗೂ ಅತ್ಯಂತ ಶ್ರದ್ಧೆಯ ಸ್ವಾಗತವನ್ನು ಕೋರ್ತಾ ಇದೀಗ 8 ವರ್ಷಗಳ ಸಾರ್ಥಕ ಪಯಣದ ಯೋಜನಾನುಷ್ಠಾನದ ವಿಚಾರಗಳ ಮೇಲೆ ಬೆಳಕು ಹಾಯಿಸುವಂಥ ಪ್ರಾಸ್ತಾವಿಕ ನುಡಿಗಳು ಶ್ರೀಯುತ ಉಜ್ವಲ್ ಕುಮಾರ್, ಆಡಳಿತ ನಿರ್ದೇಶಕರು, UR ಪ್ರಾಪರ್ಟೀಸ್. ಎಲ್ಲರಿಗೂ ನಮಸ್ಕಾರ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಗುರು ಹಿರಿಯರನ್ನು ಸ್ಮರಿಸುತ್ತಾ, ಶ್ರೀಮಾ ಹಿಲ್ಸ್ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲಿರುವ ಹಾಗೂ ಅಧ್ಯಕ್ಷತೆ ವಹಿಸಲಿರುವ ನನ್ನ ಪುತ್ತೂರಿನ ಸನ್ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರೇ, ಈಗಾಗಲೇ ಉದ್ಘಾಟನೆಯನ್ನು ನೆರವೇರಿಸಿದ ನಮ್ಮೆಲ್ಲರ ಮಾರ್ಗದರ್ಶಕರು, ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಪ್ರಸಾದ್ ಭಂಡಾರಿಯವರೇ, ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ನನ್ನ ಪ್ರೀತಿಯ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರವರೇ, ಪುರಸಭೆಯ ಇಲ್ಲಿಯ ಕೌನ್ಸಿಲರ್ ಬಾಮಿ ಅಶೋಕ್ ಶೆಣೆಯವರೇ, ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರಾದಂಥ SR ರಂಗಮೂರ್ತಿಯವರೇ, GL ಸಮೂಹ ಸಂಸ್ಥೆಯ ನಿರ್ದೇಶಕರಾದಂಥ ಬಲರಾಮ್ ಆಚಾರ್ಯವರೇ, ಹಾಗೂ ನನ್ನ ಪ್ರೀತಿಯ ಸಹೋದರರಾಗಿ ಇರುವಂಥ ಕುಂಕುಮ್ ಅಸೋಸಿಯೇಟ್ನ ಮಾಲಕರಾದಂಥ ನಳೀಲು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂಥ ಸಂತೋಷ್ ಕುಮಾರ್ ರೈ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಪ್ರೀತಿಯ ಹಿತೈಷಿಗಳೇ, ಸಹಪಾಠಿಗಳೇ, ಮಾಧ್ಯಮ ಮಿತ್ರರೇ, ಮತ್ತು ಸಿಬ್ಬಂದಿ ವರ್ಗದವರೇ, ನಾನು 2016ರಲ್ಲಿ ಸಣ್ಣ UR ಪ್ರಾಪರ್ಟೀಸ್ ಬಗ್ಗೆ ಸಣ್ಣ ಒಂದು ಪರಿಚಯ ಮಾಡ್ತೇನೆ. UR ಪ್ರಾಪರ್ಟೀಸ್ ಅಂತ ಹೇಳಿದು, ಯು ಅಂದರೆ ಉಜ್ವಲ್, R ಅಂದರೆ ನನ್ನ ಧರ್ಮಪತ್ನಿ ರಕ್ಷಾ, ಶ್ರೀಮಾ ಅಂತ ಹೇಳಿದರೆ ನನ್ನ ಮಗಳು. 2016ರಲ್ಲಿ ನಾವು ಈ UR ಪ್ರಾಪರ್ಟೀಸ್ ಅಂತ ಸಂಸ್ಥೆಯನ್ನು ಪುತ್ತೂರಿನ GL ಟ್ರೇಡ್ ಸೆಂಟರಲ್ಲಿ ಆರಂಭ ಮಾಡಿದೆವು. ಅದರ GL ಟ್ರೇಡ್ ಸೆಂಟರ್ ಸ್ಟಾರ್ಟ್ ಆದಾಗ ನಮಗೊಂದು ಆಫೀಸ್ನ ಅಗತ್ಯ ಇತ್ತು. ನಾವು ಸೀದಾ ಬಲರಾಮ್ ಸರಲ್ಲಿ ಹೋಗಿ ಕೇಳಿದೆವು, ಒಂದು ಆಫೀಸ್ ಕೊಡಿ ಅಂತೇಳಿ. ಆನಂತರ ಅಲ್ಲಿ ನಮ್ಮ ಕಾರ್ಯ ಚಟುವಟಿಕೆಯನ್ನು ಅಲ್ಲಿ ಆರಂಭಿಸಿದ್ದೆವು. ಅದರ ಪ್ರಥಮ ಶಾಪ್ ಖರೀದಿ ಮಾಡಿದ್ದೆವು. ಈಗ ಸುಮಾರು 8 ವರ್ಷಗಳ ಕಾಲ ಆಯಿತು. ನಾವು ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಸಣ್ಣ ಕನ್ಸ್ಟ್ರಕ್ಷನ್ ಕಂಪನಿಯಾಗಿ ನಾವು ಕನ್ಸ್ಟ್ರಕ್ಷನ್ ಮಾಡಿ ಮಾರುವ ಅಂತೇಳಿ. ಮತ್ತು ಒಂದೊಂದೇ ಲ್ಯಾಂಡನ್ನು ಪ್ರೊಕ್ಯೂರ್ ಮಾಡಲಿಕ್ಕೆ ಹೋದೆವು. ಮತ್ತು ಮಾಡುವಾಗ ನಮಗೆ ಮತ್ತೆ ಸೈಟ್ ಮಾಡಿ ಕೊಡುವ ಅಂತ ಅನಿಸಿತು. ಇದೆಲ್ಲಕ್ಕೆ ಕಾರಣ ನನ್ನೊಟ್ಟಿಗಿದ್ದಂಥ ಸಿಬ್ಬಂದಿ ವರ್ಗ ಮತ್ತು ನನ್ನ ಸ್ನೇಹಿತರು ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇದು ಒಬ್ಬರಿಂದ ಮಾಡುವಂಥ ಸಾಧನೆ ಅಲ್ಲ, ಇದಕ್ಕೆ ಎಲ್ಲರೂ ಬೇಕಾಗುತ್ತದೆ. ಅಧಿಕಾರಿ ವರ್ಗದವರಾಗಲಿ, ಶಾಸಕರಾಗಲಿ, ಪೊಲೀಸ್ ಇಲಾಖೆಗಳಾಗಲಿ, ಸಹಪಾಠಿಗಳಾಗಲಿ, ಎಲ್ಲ ಅಧಿಕಾರಿ ವರ್ಗದವರು ಸಹ ಬೇಕಾಗ್ತದೆ. ಯಾಕೆಂತೇಳಿದರೆ ಇದು ಒಬ್ಬರಿಂದ ಮಾಡುವಂಥ ಕೆಲಸ ಅಲ್ಲ. ಅದು ನಮ್ಮ ಪುತ್ತೂರಿನ ಶಾಸಕರಿಗೆ ಗೊತ್ತಿರ್ಬೋದು. ಅವರು ಸಹ ಅದೇ ಫೀಲ್ಡಿಂದ ಬಂದವರು, ಈಗ ನಮ್ಮ ಶಾಸಕರಾಗಿದ್ದಾರೆ. ನಾವು ತುಂಬ ಅವರ ಹತ್ರ ಸಲಹೆಯನ್ನು ಕೇಳಿದ್ದೆವು ಮೊದಲು. ಅಶೋಕಣ್ಣ ಹೀಗೆ ಮಾಡಿದರೆ ಹೇಗೆ ಎಲ್ಲ ತುಂಬ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಾಗೆಂತೇಳಿ ನಮ್ಮ ಒಂದು ಸಂಸ್ಥೆ ಬೆಳೆಯಲು ಎಲ್ಲರೂ ಸಹಕರಿಸಿದ್ದಾರೆ. ಇದಕ್ಕೆ ನಾನು ಒಬ್ಬನ ಇದು ಸಾಧನೆ ಅಲ್ಲ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಇಷ್ಟು ಯಶಸ್ಸಿಗೆ ಕಾರಣಿಸಿದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೆ ನಾವು ಬೇರೆ ಬೇರೆ ಪ್ರಾಜೆಕ್ಟ್ ಮಾಡಲಿಕ್ಕಿದ್ದೇವೆ. ನಾವೆಲ್ಲ ಇಲ್ಲಿ ಬಂದವರ ಹತ್ರ ಎಲ್ಲರ ಸಹಕಾರ ಕೇಳ್ತೇವೆ. ನಮಗೆ ಪುತ್ತೂರಿನ ಜನರು ಇಟ್ಟಂಥ ಪ್ರೀತಿಗೆ ನಾನು ಖಂಡಿತ ಆಭಾರಿಯಾಗಿದ್ದೇನೆ. ನಿಮ್ಮ ಪ್ರೋತ್ಸಾಹ ನಿರಂತರ ಹೀಗೆ ಇರಲಿ ಅಂತ ಆಶಿಸುತ್ತಾ, ನಾಳೆ 2024 ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೇವೆ. ಎಲ್ಲರಿಗೂ ಶುಭ ಹಾರೈಸುತ್ತಾ ಧನ್ಯವಾದಗಳು.
ಸರ್ವ ಜನರ ಸಹಕಾರದಿಂದಷ್ಟೇ ಒಂದು ಯಾವುದೇ ಉದ್ಯಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತಿನೊಂದಿಗೆ ವಿರಮಿಸಿದಂಥ ಉಜ್ವಲ್ ಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ರೈಗಳು ದೀಪ ಪ್ರಜ್ವಲನೆಯನ್ನು ಮಾಡಿ ಅದರ ಜೊತೆಗೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರು ದೀಪ ಪ್ರಜ್ವಲನೆಯನ್ನು ಮಾಡಿ ಶ್ರೀಮಾ ಹಿಲ್ಸ್ಗೆ ಅತ್ಯಂತ ಸಂಭ್ರಮದ ಶುಭಾಶಯವನ್ನು ಕೋರಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಉಜ್ವಲ್ ಅವರ ಮಾತೃಶ್ರೀಯವರಾದಂಥ ಶ್ರೀಮತಿ ಉಷಾ ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಮತಿ ಉಷಾ ಪ್ರಭು ಅವರು ಉಜ್ವಲ್ ಅವರ ಮಾತೃಶ್ರೀ ಸಾಧನೆಗೆ ಅವರ ಪಿತೃರೂಪರವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾರೆ. ಕಾರ್ಯಕ್ರಮದಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂಥ ಅಡ್ವೊಕೇಟ್ ಜನರಲ್ ಶ್ರೀಯುತ ಅರುಣ್ ಶ್ಯಾಮ್ ನಮ್ಮ ಜೊತೆ ಇದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಾಮ್ ಭಟ್ ವಿಜಯ ಸುಪಾರ್ಯ ಶ್ರೀಯುತ ರಾಮ್ ಭಟ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಶ್ರೀಯುತ ಮುರಳೀಕೃಷ್ಣ ಹಸಂದಡ್ಕ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಶ್ರೀಯುತ ರಾಜಶೇಖರ್ ಜೈನ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದು ಈ ಒಂದು ವಸತಿ ಸಮುಚ್ಚಯ ಶ್ರೀಮಾ ಹಿಲ್ಸನ್ನು ಲೋಕಾರ್ಪಣೆ ಮಾಡಿದಂತಹ ಹಿರಿಯರು ಮಾರ್ಗದರ್ಶಕರು ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ MK ಪ್ರಸಾದ್ ಅವರು ವೇದಿಕೆಯಲ್ಲಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ ಗಣೇಶಾಯ ನಮಃ. ಶ್ರೀ ಮಹಾತೋಬಾರ ಮಾಲಿಂಗೇಶ್ವರನಿಗೆ ನಮಸ್ಕರಿಸ್ತಾ ನಮ್ಮ ಇವತ್ತಿನ ಅಧ್ಯಕ್ಷರಾದಂತಹ ನಮ್ಮ ನೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈಯವರೇ ಹಾಗೂ ನಮ್ಮ ಮಾಜಿ ಶಾಸಕರಾದಂತಹ ಸಂಜೀವ್ ಅಣ್ಣನವರೇ ಮತ್ತು ವೇದಿಕೆಯ ಮೇಲೆ ಇರುವಂಥ ಎಲ್ಲ ಬಂಧುಗಳೇ, ಎದುರುಗಡೆ ಇರುವಂಥ ಎಲ್ಲ ಮಿತ್ರರೇ, ನಾನಿಲ್ಲಿ ಬರುವಾಗ ನೋಡ್ತೇನೆ ಅಂಥದ್ದು ವಂಡರ್ಫುಲ್, ಎಕ್ಸಲೆಂಟ್, ಅಮೇಝಿಂಗ್, ವಿಪರೀತ. ನಾನು ಇದು ಎಕ್ಸ್ಪೆಕ್ಟೇ ಮಾಡಲಿ ಯಾವುದೋ ಗುಡ್ಡದ ಮೇಲೆ ಒಂದು ಮನೆ ಕಟ್ಟಿದ್ದಾರೆ ಅಂತ ತಿಳ್ಕೊಂಡೆ. ಇದು ಹಾಗೆಲ್ಲ ಮಾರಿದ್ದು ಭಯಂಕರ ಆಗಿ ಭಾರಿ ಚಂದ ಉಂಟು, ಭಾರಿ ಚಂದ ಮಾಡಿದ್ದಾರೆ. ಇವರೇನು ಸಾಧಾರಣ ಮನುಷ್ಯ ಅಲ್ಲ, ಇವರಿಗೆ ಒಳ್ಳೆ ಇದುಂಟು. ನನಗೆ ಈಗ ನೋಡಿದರೆ ನನಗೆ ಒಂಥರ ಬೇಸರ ಆಗ್ತದೆ. ಏನಂತ ಹೇಳಿದರೆ, ಇಷ್ಟು ಚಂದದ ಮನೆ ಎಲ್ಲ ಇವರು ಕಟ್ಟಿದ್ದಾರೆ, ನಮಗೆ ಪ್ರಾಯ ಆಯ್ತಲ್ಲ ಮಾರ್ರೆ, ನಾವೆಂತ ಮಾಡೋದು?
ನಾವು ಮನೆ ಕಟ್ಟಿ ಅದು ಮನೆಗೆ ಬೀಳಲಿಕ್ಕಾಗಿದೆ, ಅಷ್ಟೇ ಟೈಮ್ ಆಯಿತು. ಸ್ವಲ್ಪ ಇವರು ಮೊದಲೇ ಬರ್ತಿದ್ರೆ ನಮಗೊಂದು ಮನೆ ಇಲ್ಲಿ ತಗೊಳ್ಬೋಯ್ತು, ಭಾರಿ ಒಳ್ಳೆ ಜಾಗ. ಇಲ್ಲಿ ಮೊದಲು ನಾವು ಓಟ್ ಹಾಕ್ಲಿಕ್ಕೆ ಬರ್ತಿದ್ದೆವು ಪುರಸಭೆಗೆ. ಇದು ಎಂತ ರಾಗಿದ ಕುಮೇರು ಶಾಲೆಗೆ ಬರ್ತಾ ಇದ್ದೆವು. ಅಲ್ಲೆಲ್ಲ ಬರೀ ಕಾಡೇ ಇತ್ತು. ಎಲ್ಲ ಇವರು ಕ್ಲಿಯರ್ ಮಾಡಿ ಉಜ್ವಲ್ ಮತ್ತು ಅಸೋಸಿಯೇಟ್ಸ್ ಭಾರಿ ಚೆಂದ ಮಾಡಿದ್ದಾರೆ. ನನಗೆ ನಿಜವಾಗಿ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಯು ಫಾರ್ ಯುವರ್ ವಂಡರ್ಫುಲ್ ವರ್ಕ್. ಯು ಆರ್ ರಿಯಲ್ ಗ್ರೇಟ್. ನೀವು ಒಳ್ಳೆ ಆರ್ಕಿಟೆಕ್ಟ್. ನೀವು ಇಷ್ಟು ಚಂದ ಆರ್ಕಿಟೆಕ್ಟ್ ಮಾಡ್ತೀವಿ ಗೊತ್ತಿಲ್ಲ. ಬರೆಯೆಲ್ಲ ಕಷ್ಟ ಆಗ್ತೀವಿ. ಅದು ನನಗೆ ಒಂದೇ ಹೆದರಿಕೆ, ಅದು ಸ್ವಲ್ಪ ಎಲ್ಲಾದರೂ ಬೀಳ್ತದಂತ. ಅದೊಂದು ಮಾತ್ರ ಬಿಟ್ಟರೆ ನನಗೆ ಮತ್ತೆ ಯಾವುದು ನನಗೆ ಹೆದರಿಕೆ ಇಲ್ಲ. ಎಲ್ಲ ಮನೆ ಮಾಡೋರೆಲ್ಲ ಬೇಗ ಬೇಗ ಮಾಡಿ, ಅದು ಬೇಗ ಮಾರಿ ಹೋಗ್ತದೆ. ಮತ್ತು ಮನೆ ಇಲ್ಲ ಅಂತ ಕೂಗಬೇಡಿ. ಆದ್ದರಿಂದ ನನ್ನ ರಿಕ್ವೆಸ್ಟ್ ಇಷ್ಟೇ, ಬೇಗ ಮಾಡಿ ಅಂತ. ನಂದು ಇಂಥದ್ದೇ ಒಂದು ಜಾಗ ಇತ್ತು ಬಂಟ್ವಾಳದಲ್ಲಿ, ಇಂಥದ್ದೇ ಗುಡ್ಡದ ಹೀಗೆ. ಆಗ ಈ JCB ಸಾವು ಮಣ್ಣೆಲ್ಲ ಇರಲಿಲ್ಲ ಮಾರೆ. ಆದ್ದರಿಂದ ನನಗೆ ಅದು ನಾನು 3/4 ಮಾರಿದ್ದು ಅದನ್ನು. ಭಾರಿ ಕಷ್ಟ ಆಯ್ತು ನನಗೆ. ಈಗ ನೋಡಿದರೆ ಇವ್ರನ್ನ ಕರೆದಿದ್ರೆ ಇವ್ರು ಭಾರಿ ಚಂದ ಅಲ್ಲಿ ಮಾಡ್ತಿದ್ರು ಅಂತ ಕಾಣ್ತದೆ. ಹೋಗಲಿ, ಅದೆಲ್ಲ ಎಣಿಸಬಾರ್ದು. ಆಗಲಿ, ಈಗ ಈ ಒಂದು ಬಡಾವಣೆ ಚೆನ್ನಾಗಿ ಬರಲಿ. ಇನ್ನೂ ನೋಡಿ, ಈ ಫ್ಲ್ಯಾಟ್ ಉಂಟಲ್ಲ, ಐ ಹೇಟ್ ಫ್ಲ್ಯಾಟ್ ಐ ಹೇಟ್. ಯಾಕಂತ ಹೇಳಿದರೆ ಒಂದು 10 ವರ್ಷ ಹೋಗುವಾಗ ಆ ಫ್ಲ್ಯಾಟ್ಗಳೆಲ್ಲ ಮುದುಕರಾಗಿ ನಮಗೆ ಮುದುಕರಾಗಿ ಕಾಣ್ತದೆ. ಅದು ಒಳ್ಳೆ ಈ ಗ್ರೌಂಡಿನಲ್ಲಿ ಮನೆ ಕಟ್ಟಿದ್ದು ಅದನ್ನು ಬೇಕಾದ್ರೆ ತೆಗೆದು ಬೇರೆ ಮನೆ ಕಟ್ಬೋದು. ಫ್ಲ್ಯಾಟನ್ನು ಎಂತ ಮಾಡ್ತೀರಿ? ಫ್ಲ್ಯಾಟನ್ನು ಏನಾರು ಮಾಡಲಿಕ್ಕಾಗ್ತದೆ? ತೆಗಿಲಿಕ್ಕಾಗ್ತದೆ? ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಇಂಥ ಮನೆ ಲೇಔಟ್ಸ್ ಆರ್ ಬೆಟರ್. ದೇ ಆರ್ ನಮಗೆ ಚೇಂಜ್ ಮಾಡ್ಬೋದು ಬೇಕಾದರೆ. ನಮಗೆ ದುಡ್ಡು ಜಾಸ್ತಿ ಆದರೆ ಅದನ್ನು ಒಡೆದಾಕಿ ಪುನಃ ಬೇರೆ ಕಟ್ಬೋದು. ಈಗ ಈ ಫ್ಲ್ಯಾಟ್ನಲ್ಲಿ ಅದು ಆಗೋದಿಲ್ಲ. ಫ್ಲ್ಯಾಟ್ ಯಾವಾಗಲೂ ಅಷ್ಟಕ್ಕಷ್ಟೇ. ಒಂದಂದರೆ ಸೇಫ್ಟಿ ಉಂಟು ಸ್ವಲ್ಪ, ಅಷ್ಟು ಬಿಟ್ಟರೆ ಫ್ಲ್ಯಾಟ್ನ ನನಗೆ ಖುಷಿ ಇಲ್ಲ. ನಾನು ಇದರ ಮೇಲೆ ನಿಂತು ನೋಡುವಾಗ ಇಡೀ ಪುತ್ತೂರು ಕಾಣ್ತದೆ. ಚಾಮುಂಡಿ ಬೆಟ್ಟದ ಮೇಲೆ ನಿಂತು ಮೈಸೂರು ನಗರಿಯನ್ನು ನೋಡಿದಾಗ ಆಯ್ತು ನನಗೆ ಭಾರಿ ಖುಷಿ ಆಯಿತು. ಮತ್ತು ಮಂಗಳೂರಲ್ಲಿ 10ನೇ ಫ್ಲೋರಲ್ಲಿ ನಿಂತು ಮಂಗಳೂರು ಸಿಟಿಯನ್ನು ನೋಡಿದಾಗ ಆಯಿತು. ಅಂಥ ಒಂದು ಚಂದವಾದ್ದನ್ನು ಈ ಉಜ್ವಲ್ ಮಾಡಿದ್ದಾರೆ with the associates. Very good. Continue to do good work. ಆ್ಯಂಡ್ ಇನ್ನೂ ಥರದಲ್ಲಿ ರುಟೀನ್ ಬೇಡ, ಬೇರೆ ಬೇರೆ ನಮೂನೆಯಲ್ಲಿ ಕಟ್ಟಿ ಜನರ ಮನಸ್ಸನ್ನು ಆಕರ್ಷಿಸಿ ಕಡಿಮೆ ಆಗಲಿ ಹೇಳಿದ್ದಾರೆ. ಬೆಲೆ ಕಡಿಮೆ ಅಂತ ಹೇಳಿದ್ದಾರೆ. ಅದರಿಂದ ಹೆದರಬೇಡಿ, ಬೆಲೆ ಕಮ್ಮಿಗೆ ನಿಮಗೆಲ್ಲ ಕೊಡ್ತಾರೆ. ಹಾಗೆ ಪುತ್ತೂರಿನಲ್ಲಿ ತುಂಬ ಬಡಾವಣೆ ಆಗಲಿ. ಎಲ್ಲ ಇದು ದೇವರು ಉಜ್ವಲಿ ಮತ್ತು ಅವರ ಫ್ಯಾಮಿಲಿ ಮತ್ತು ಎಲ್ಲರಿಗೂ ಆಶೀರ್ವದಿಸಲಿ ಮತ್ತು ಒಳ್ಳೆಯ ಸಕ್ಸಸ್ ಕೊಡಲಿ ಅಂತೇಳಿ ಮಾಲಿಂಗೇಶ್ವರನ ಪ್ರಾರ್ಥಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗಳನ್ನು ಈ ವೇದಿಕೆಯಲ್ಲಿ ಕರೆದು ಇದೀಗ ನಾವು ಗೌರವಿಸ್ತಾ ಇದ್ದೇವೆ.
ಕಳೆದ 8 ವರ್ಷಗಳಿಂದ ಜೊತೆಗೆ ಇದ್ದು ಇವತ್ತು ಇಷ್ಟೊಂದು ಸುಂದರವಾದಂತಹ ಬಡಾವಣೆಯನ್ನು ನಿರ್ಮಿಸಿಕೊಡುವಲ್ಲಿ ಸಹಕರಿಸಿದಂತಹ ಇಂಜಿನಿಯರ್ ಶ್ರೀಯುತ ಸಜೇಶ್ ಆನಂದ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶಾಸಕರು ಶ್ರೀಯುತ ಸಜೇಶ್ ಆನಂದ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ನೆನಪಿನ ಕಾಣಿಕೆಯನ್ನು ಇತ್ತು ಅವರಿಗೆ ಬೆಳ್ಳಿಯ ನಾಣ್ಯ, ಶಾಲಿನ ಗೌರವ, ಅದೇ ರೀತಿ ಇಷ್ಟೊಂದು ಅದ್ಭುತವಾದಂಥ ಇಷ್ಟೊಂದು ಸುಂದರವಾದಂಥ ಒಂದು ಬಡಾವಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತಂದರೆ ಅದರಲ್ಲಿ ಶ್ರೀಯುತ ಸಜೇಶ್ ಆನಂದ್ ಅವರು ಬಹಳ ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ. ಜೊತೆಗೆ ಕೆಲಸ ಮಾಡಿರುವಂಥ ಎಲ್ಲ ಬಂಧುಗಳನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರಭಾಕರ್ ಬೆಂಗಳೂರು ತಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರೀತಮ್ ಇಂಜಿನಿಯರ್ ಶ್ರೀಯುತ ಪ್ರೀತಮ್ ತಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. JCB ಆಪರೇಟರ್ ಶ್ರೀಯುತ ಈಶ್ವರ್ ವೇದಿಕೆಗೆ ಬರಬೇಕು. ಶ್ರೀಯುತ ಸಂತೋಷ್ ಕುಮಾರ್ ರೈ ನಳೀಲು ಅವರಿಗೆ ಶಾಲಿನ ಗೌರವ, ಅದೇ ರೀತಿ ನೆನಪಿನ ಕಾಣಿಕೆ, ಅದೇ ರೀತಿ ಬೆಳ್ಳಿಯ ನಾಣ್ಯದ ಉಡುಗೊರೆ. ಶ್ರೀಯುತ ಹಸನಬ್ಬ ಮೇಸ್ತ್ರಿ ಮೇಲ್ವಿಚಾರಕರು ಶ್ರೀಯುತ ಹಸನಬ್ಬ ಅವರು ತಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಅಶೋಕ್ ಕುಮಾರ್ ರೈಗಳು ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಚಂದ್ರವಿಟ್ಲ ಮೇಸ್ತ್ರಿ ಉಸ್ತುವಾರಿ ಶ್ರೀಯುತ ಚಂದ್ರವಿಟ್ಲ, ಶ್ರೀಯುತ ಧರಣೇಂದ್ರ ಸರ್ವೇಯರಾಗಿರುವಂಥ ಶ್ರೀಯುತ ಧರಣೇಂದ್ರ ಸರ್ವೆ, ಶ್ರೀಯುತ ಸೈಟ್ ಇಂಜಿನಿಯರ್ ಶ್ರೀಯುತ ಪ್ರಭಾಕರ್, ಡ್ರೈನೇಜ್ ವರ್ಕ್ ಮಾಡಿರುವಂಥ ಶ್ರೀಯುತ ಗಣೇಶ್ ಅವರು, ಫ್ಯಾಬ್ರಿಕೇಶನ್ ವರ್ಕ್ ಮಾಡಿರುವಂಥ ಶ್ರೀಯುತ ವಿನಯ್ ಅವರು, ಕಾರ್ಪೆಂಟರ್ ಶ್ರೀಯುತ ಧರ್ಮೇಂದ್ರ, ಕಾರ್ಪೆಂಟರ್ ಶ್ರೀಯುತ ಬಾಲಕೃಷ್ಣ ತಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂಥ ಪುತ್ತೂರಿನ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಸಂಜೀವ ಮಠಂದೂರ್ ಅವರು ಮುಂದಿನ ಒಂದು ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಎಲೆಕ್ಟ್ರಿಷಿಯನ್ ಶ್ರೀಯುತ ಸುರೇಶ್ ಅವರು, ಪ್ಲಂಬರ್ ಶ್ರೀಯುತ ಹರೀಶ್ ಅವರು, ಸೆಂಟ್ರಿಂಗ್ ಕಾಂಟ್ರಾಕ್ಟರ್ ಶ್ರೀಯುತ ಜಾಯಲ್ ಅವರು, ಡಾಕ್ಯುಮೆಂಟೇಶನ್ ವರ್ಕ್ ಮಾಡಿದಂಥ ಶ್ರೀಯುತ ಸಂದೀಪ್ ಹಾಗೂ ಮೋಹನ್ ಗೌಡ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಜೊತೆಗೆ ಬಲರಾಮ ಆಚಾರ್ಯರು ಕೂಡ ಈ ಒಂದು ಗೌರವವನ್ನು ನೀಡ್ತಾ ಇದ್ದಾರೆ. ಶ್ರೀಯುತ ಸೈಟ್ ಸೂಪರ್ವೈಸರ್ ಶ್ರೀಯುತ ರಕ್ಷಿತ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸೈಟ್ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ ಗುರು ಅವರು, ಸೈಟ್ ಸೂಪರ್ವೈಸರ್ ಶ್ರೀಯುತ ದೀಕ್ಷಿತ್ ಅವರು, ಸೈಟ್ ಸೂಪರ್ವೈಸರ್ ಶ್ರೀಯುತ ರಂಜಿತ್ ಅವರು, ಶ್ರೀಯುತ ದಾವೂದ್ ಅವರು ವೇದಿಕೆಗೆ ಬರಬೇಕು. ಶ್ರೀಯುತ SR ರಂಗಮೂರ್ತಿ ಅವರು ಕೂಡ ನಮ್ಮ ಜೊತೆ ಈ ಒಂದು ಗೌರವವನ್ನು ಕೊಡಲಿಕ್ಕೆ ಸೇರಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಪೇಂಟರ್ ಆಗಿರುವಂಥ ಶ್ರೀಯುತ ಪ್ರವೀಣ್ ಅವರು, ಮೆಸ್ಕಾಂ ಕಾಂಟ್ರಾಕ್ಟರ್ ಶ್ರೀಯುತ ನವೀನ್, ಶ್ರೀಯುತ ಗೋಪಾಲ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀನಿಧಿ ಬೋರ್ವೆಲ್ 18 ಬೋರ್ವೆಲ್ಗಳನ್ನು ತೆಗೆದಿದ್ದಾರೆ ಇಡೀ ಬೇರೆ ಬೇರೆ ಬಡಾವಣೆಗಳಲ್ಲಿ, ಅದು ಎಲ್ಲವೂ ಕೂಡ ಯಶಸ್ವಿಯಾಗಿದೆ. ಶ್ರೀಯುತ ಗೋಪಾಲ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪದ್ಮನಾಭ ಪೇಂಟರ್ ಆಗಿರುವಂಥ ಶ್ರೀಯುತ ಪದ್ಮನಾಭ,
ಶ್ರೀಯುತ ಭಾಮಿ ಅಶೋಕ್ ಶೆಣೆಯವರು ಮುಂದಿನ ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಒಂದು ಉಜ್ವಲ್ ಅವರ ಯಶಸ್ಸಿಗೆ ಕಳೆದ 8 ವರ್ಷಗಳಿಂದ ಜೊತೆಗಿದ್ದಂತಹ ಸ್ನೇಹಿತರು ಹಾಗೂ ಈ ಒಂದು ಬಡಾವಣೆಯ ಎಲ್ಲ ಕೆಲಸಗಳಲ್ಲಿ ಪಾಲು ಪಡೆಯುವಂಥ ಬಂಧುಗಳನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸಂಜೀವ ಗೌಡ ಚಿರಾಗ್, ಶ್ರೀಯುತ ಸಂಜೀವ ಗೌಡರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ನಿತಿನ್ ಮಂಗಳ ಮೆಡಿಕಲ್, ಶ್ರೀಯುತ ರಾಜೇಶ್ ಕೋಲ್ಪೆ, ಶ್ರೀಯುತ
QR ಪ್ರಾಪರ್ಟೀಸ್ ಮತ್ತು ಸ್ನೇಹಿತರು ಸೇರಿಕೊಂಡು ಕೂಡ ಮಾಡುವಂತಹ ಈ ಒಂದು 50,000 ರೂಪಾಯಿಗಳ ಸಹಾಯ ಹಸ್ತವನ್ನು ತಾವು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿ. ಉಪಸ್ಥಿತಿಯನ್ನು ಪಡೆದು ಅನೇಕ ಕೆಲಸ ಕಾರ್ಯಗಳ ಒತ್ತಡದ ಮಧ್ಯೆ ಕೂಡ ಆಗಮಿಸಿ ಇವಾಗ ಅವರು ಸಭಾಧ್ಯಕ್ಷರು ಕೂಡ ಹೌದು. ಆದರೆ ಕಾರ್ಯಕ್ರಮದ ಅನಿವಾರ್ಯತೆಯಿಂದ ಶ್ರೀಯುತ ಪುತ್ತೂರಿನ ಜನಪ್ರಿಯ ಶಾಸಕರು ಅಶೋಕ್ ಕುಮಾರ್ ರೈಗಳು ಅಶಕ್ತರ ಬಡವರ ಬಂಧುಗಳಿಗೆ ಸಹಕಾರವನ್ನು ನೀಡುತ್ತಾ ಸಮಾಜದಲ್ಲಿ ಗುರುತಿಸಿಕೊಂಡವರು. ಇವತ್ತು ಅವರು ಪುತ್ತೂರಿನ ಜನಪ್ರಿಯ ಶಾಸಕರಾಗಿ ಅನೇಕ ಯೋಜನಾನುಷ್ಠಾನ ವಿಚಾರಗಳಿಂದ ಖ್ಯಾತಿಯನ್ನು ಪಡೆದವರು. ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು, ಅದೇ ರೀತಿ ಉದ್ಘಾಟನೆಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನನ್ನ ಹತ್ರ ನಿರಂತರ ಚರ್ಚೆ ಮಾಡ್ತಾ ಇದ್ರು. ನಾನು ಈ ಉದ್ಯಮವನ್ನು ಆರಂಭ ಮಾಡ್ತಾ ಇದ್ದೇನೆ, ಯಾವ ರೀತಿ ಮಾಡ್ಬೋದು, ಹೇಗೆ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ರು. ಎಲ್ಲರೂ ಗೊತ್ತಿದ್ದವರೇ ಈ ದೇಶದಲ್ಲಿ, ಈ ಭಾಗದಲ್ಲಿ ಇದ್ದವರು. ಆದರೆ ಇನ್ನೊಬ್ಬರ ಮಾತನ್ನು ಕೇಳುವುದು ಕೂಡ ಅಗತ್ಯ. ಯಾಕಂದರೆ ಮೇಲೆ ಬರಬೇಕಿದ್ರೆ ಬೇರೆಯವರ ಹತ್ರ ಹುಟ್ಟುವಾಗ ಏನು ಗೊತ್ತಿರುವುದಿಲ್ಲ, ಸಮಾಜದಿಂದ ಪಡ್ಕೊಂಡಂಥದ್ದನ್ನು ಅದನ್ನು ಹಂಚಿಕೊಂಡ್ರೆ ಬಹುಶಃ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಉತ್ತಮ ರೀತಿಯ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತದೆ. ಇವತ್ತು ಪುತ್ತೂರಿನ ಬೆಳವಣಿಗೆಗೆ ರಿಯಲ್ ಎಸ್ಟೇಟ್ ಮಾಡುವವರು ಅಂತ ಹೇಳಿದ್ರೆ ಜನಗಳ ಮೇಲೆ ಇರುವಂಥದ್ದು ಅವರು ಕಳ್ಳರು ಅನ್ನೋ ಒಂದು ಮಾತು ಇರ್ತದೆ. ಆಯ್ದಾದೆ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಅಂತ. ನಿಜವಾಗಿ ರಿಯಲ್ ಎಸ್ಟೇಟಿಂದ ಕೊಡುವಂಥ ಈ ದೇಶಕ್ಕೆ ಬರುವಂಥ ರೆವಿನ್ಯೂ, ಈ ರಾಜ್ಯಕ್ಕೆ ಬರುವಂಥ ರೆವಿನ್ಯೂ ಬೇರೆ ಯಾವ ಉದ್ಯಮದಲ್ಲಿ ಬರುವುದಿಲ್ಲ. ಅಷ್ಟೊಂದು ಟ್ಯಾಕ್ಸನ್ನು ಕೂಡ ಕಟ್ತಾರೆ, ಅಷ್ಟೊಂದು ಡೆವಲಪ್ಮೆಂಟ್ಗಳನ್ನು ಕೂಡ ಮಾಡಬೇಕಿದ್ರೆ ಅದು ರಿಯಲ್ ಎಸ್ಟೇಟಿನಿಂದ ಮಾತ್ರ ಸಾಧ್ಯ. ನಾವು ಮಂಗಳೂರಿನಲ್ಲಿ ಇವತ್ತು ನೋಡ್ಬೋದು, ನೀವು ಬ್ಯಾಂಗ್ಳೂರಲ್ಲಿ ನೋಡಿದಿರಿ, ಹುಬ್ಬಳ್ಳಿಯಲ್ಲಿ ನೋಡಿದಿರಿ, ದೊಡ್ಡ ದೊಡ್ಡ ಮೈಸೂರುಗಳಲ್ಲಿ ನೋಡಿದಿರಿ, ದೊಡ್ಡ ದೊಡ್ಡ ನಗರಗಳನ್ನು ನೋಡಿದಿರಿ. ಅಲ್ಲಿ ಲಾ ಬೈಂಡಿಂಗ್ ಪೀಪಲ್ ಭಾರಿ ಕಡಿಮೆ ಅಂತ ಹೇಳ್ಬೋದು. ಒಂದರ ಗೋಡೆ, ಒಂದು ಕಟ್ಟಡದ ಗೋಡೆ ಒಂದು ಕಟ್ಟಡಕ್ಕೆ ತಾಗಿಕೊಂಡಿರ್ತದೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರಲ್ಲಿ ನೀವು ನೋಡ್ಬೋದು ಎಲ್ಲ ಬಿಲ್ಡಿಂಗ್ಗಳು, ಒಳ್ಳೆ ರಸ್ತೆಗಳು,
ರಸ್ತೆ ಅಗಲೀಕರಣ ಆಗಬೇಕಿದ್ರೆ, ರಸ್ತೆ ಡೆವಲಪ್ಮೆಂಟ್ ಆಗಬೇಕಿದ್ರೆ, ಇವತ್ತು ಬಿಲ್ಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳು ಬಿಲ್ಡಿಂಗ್ ಬರಬೇಕಿದ್ರೆ ಅದು ರಿಯಲ್ ಎಸ್ಟೇಟ್ ಇಂದ ಬಂದಿದ್ದ ಹೊರತು ಯಾವುದೇ ಸರ್ಕಾರದಿಂದ ಬಂದ ಹಣದಿಂದ ಡೆವಲಪ್ ಆಗಲಿಲ್ಲ. ಎದುರುಗಡೆ ಹಾಕಿರುವಂತಹ ಕಾಂಕ್ರೀಟ್ ರಸ್ತೆ ಕೂಡ ಏನು TDR ಕೊಟ್ಟು ಅದರ ದುಡ್ಡಿಂದ ನಾವು ಅದನ್ನು ಮಾಡಿದ ಹೊರತು ಸರ್ಕಾರದಿಂದ ಬಂದ ದುಡ್ಡಿಂದ ಮಾಡಿದಲ್ಲ. ಇವತ್ತು ಪುತ್ತೂರಿನಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮ ಬೆಳಿಬೇಕು. ರಿಯಲ್ ಎಸ್ಟೇಟ್ ಇಲ್ಲದ್ರೆ ಖಂಡಿತ ಸಾಧ್ಯ ಇಲ್ಲ. ರಿಯಲ್ ಎಸ್ಟೇಟ್ಗೆ ಪೂರಕವಾಗಿ ಉದ್ದಿಮೆಗಳು ಕೂಡ ಪುತ್ತೂರಿಗೆ ಬರಬೇಕು. ಬರೀ ನಾವು ಈ ಪುತ್ತೂರಿನ ಭಾಗದಲ್ಲಿ ಏನಂತ ಹೇಳಿದ್ರೆ ನಮಗೆ ಇರುವಂತದ್ದು ಅಡಿಕೆ ಉದ್ಯಮ, ಅಡಿಕೆ ಬೆಳೆ ಮಾತ್ರ. ಇದರಿಂದ ಕೆಲವರಿಗೆ 500 ಗಿಡ ಇರ್ಬೋದು, ಕೆಲವರಿಗೆ 1 ಎಕರೆ ಇರ್ಬೋದು, ಕೆಲವರು 2 ಎಕರೆ ಇರ್ಬೋದು. 4-5 ಎಕರೆಯಿಂದ ಮೇಲೆ ಜಾಗ ಇರುವವರು ಭಾರಿ ಕಡಿಮೆ. ನೀವು ಘಟ್ಟದ ಮೇಲೆ ಹೋಗಿ ಅಂತೆ, ಒಬ್ಬೊಬ್ಬನ ಹತ್ರ 10 ಎಕರೆ, 13 ಎಕರೆ, 5 ಎಕರೆ ಮಿನಿಮಮ್ ಇರುವಂತದ್ದು. ನಮ್ಮ ಭಾಗದಲ್ಲಿ ನಮ್ಮ ಹತ್ರ ಕಡಿಮೆ ಜಾಗ ಇರುವಂತದ್ದು. ಅದರಲ್ಲಿ ಅವರ ಜೀವನವನ್ನು ಮಾಡ್ತಾ ಇದ್ದಾರೆ. ನಮಗೆ ಬೇರೆ ಯಾವ ಉದ್ಯಮಗಳು ಇಲ್ಲಿ ಇಲ್ಲ. ಆದ್ರೆ ಅಡಿಕೆ ಜೊತೆಗೆ ಇಲ್ಲಿ ಬೇರೆ ಉದ್ಯಮಗಳು ಕೂಡ ಬರಬೇಕು. ರಿಯಲ್ ಎಸ್ಟೇಟ್ ಬರಬೇಕಿದ್ರೆ ಜನ ಬರಬೇಕು. ಪಾಪ್ಯುಲೇಷನ್ ಅಷ್ಟು ಬಿ ಇನ್ಕ್ರೀಸ್ಡ್, ಫ್ಲೋಟಿಂಗ್ ಕ್ರೌಡ್ ಏನಿದೆ, ಇನ್ಫ್ಲೋ ಇದೆ, ಅದು ಜಾಸ್ತಿ ಆದರೆ ಮಾತ್ರ ರಿಯಲ್ ಎಸ್ಟೇಟ್ ಕೂಡ ಮುಂದೆ ಬರ್ತದೆ. ಇಲ್ಲಿ ಕೂಡ ಉದ್ಯಮಗಳು ಬರುವಂತಾಗಿದೆ. KMF ಅನ್ನು ಕೂಡ ನಾವು ಪುತ್ತೂರಿಗೆ ಬರುವ ಎಲ್ಲ ಆಲೋಚನೆಗಳು ಸುಮಾರು 15 ಎಕರೆ ಜಾಗವನ್ನು KMFಗೆ ಕೊಡುವಂತದ್ದಾಗಿದೆ. ಸುಮಾರು 1,000 ಉದ್ಯಮಗಳು ಬರ್ತದೆ. ಸುಮಾರು 170 ಕೋಟಿಯಲ್ಲಿ ನಮ್ಮ KMF ಇಲ್ಲಿ ಮುಂದಿನ ದಿವಸಗಳಲ್ಲಿ ಬರಲಿಕ್ಕಿದೆ. ನಮ್ಮ ಕೊಯ್ಲದಲ್ಲಿ ಪಶು ವೈದ್ಯಕೀಯ ಕಾಲೇಜ್ಗೆ ಈಗಾಗಲೇ 50 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದೆ. 210 ಕೋಟಿಯ ಅದು ಪೂರಕವಾಗಿ ಇನ್ನು 1-2 ವರ್ಷಗಳಲ್ಲಿ 210 ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಕೂಡ ಪಶು ವೈದ್ಯಕೀಯ ಕಾಲೇಜು ಬರ್ಲಿಕ್ಕಿದೆ. ಅಂದ್ರೆ ಸುಮಾರು 3,000 ಮಕ್ಕಳು ನಮ್ಮ ಕೊಯ್ಲದಲ್ಲಿ ಬರ್ಲಿಕ್ಕಿದೆ. ಆಟೋಮೆಟಿಕ್ ಅಲ್ಲಿ ಮನೆ ಬೇಕಾಗುವಂಥದ್ದು. ಸುಮಾರು 70 ಪ್ರೊಫೆಸರ್ಗಳ ನೇಮಕ ಕೂಡ ಈಗ 1-2 ತಿಂಗಳಲ್ಲಿ ನಮ್ಮ ಕೊಯ್ಲಕ್ಕೆ ಆಗ್ಲಿಕ್ಕಿದೆ. ಅಂದ್ರೆ ದುಡ್ಡು ಇಲ್ಲಿ ಬಿದ್ದರೆ ಮಾತ್ರ ರಿಯಲ್ ಎಸ್ಟೇಟ್ ಉದ್ಯಮ ಮೇಲೆ ಬರಲಿಕ್ಕೆ ಸಾಧ್ಯ. ಈ ತರ ಒಂದು ಒಳ್ಳೆಯ ಲೇಔಟ್ ನಾನು ಕೂಡ ಡಾಕ್ಟರ್ ಹೇಳಿದ ಹಾಗೆ ನಾನು ಕೂಡ ಅನಿಸಿರ್ಲಿಲ್ಲ. ಇಷ್ಟೊಂದು ಒಳ್ಳೆಯ ರೀತಿಯ ಕ್ವಾಲಿಟಿ ಲೇಔಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವೆಲ್ಲ ಕಡೆ ಬಿಲ್ಡರ್ಸ್ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಡಾಮರ್ ಹಾಕಿ ಲೇಔಟ್ ಅನ್ನು ಮಾಡಿ ಚಂದ ಡೆಕೋರೇಟ್ ಮಾಡ್ತಾರೆ. ಆನಂತರ ಸ್ವಲ್ಪ ಇದೆಲ್ಲ ಹೋಗ್ಬಿಡ್ತದೆ ಡಾಮರ್ ಎಲ್ಲ. ಆದ್ರೆ ನಮ್ಮ ಉಜ್ವಲ್ ಅವರು ಕಾಂಕ್ರೀಟ್ ರಸ್ತೆ ಮಾಡೋ ಮುಖಾಂತರ, ಡ್ರೈನೇಜ್ ಅನ್ನು ಕೊಡೋ ಮುಖಾಂತರ ಕ್ವಾಲಿಟಿ ಲೇಔಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವರ ದೊಡ್ಡ ಒಂದು ಕ್ವಾಲಿಟಿ ಕಸ್ಟಮರ್ ಕೂಡ ಅವರ ಜೊತೆಯಲ್ಲಿ ಇರುವಂತದ್ದಾಗಿದೆ. ನಾನು ಶಾಸಕನಾಗಿ ಬಂದ ಕೂಡಲೇ ಈ ಭಾಗದ ಉದ್ಯಮಗಳು ಎಲ್ಲ ನನ್ನ ಹತ್ರ ಮನವಿ ಮಾಡಿಕೊಂಡರು. ನಮ್ಮ TDR ಅನ್ನು ಜಾಸ್ತಿ ಮಾಡಬೇಕು, FAR ಅನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ನನ್ನ ಹತ್ರ ಮಾಡಿಕೊಂಡ್ರು. ಇಲ್ಲೇ ಇದ್ದಾರೆ ನಮ್ಮ ಉದ್ಯಮಿಗಳು. ಅವರು 1-2 ತಿಂಗಳಲ್ಲಿ ಅದರ ಹಿಂದೆ ನಾವು FAR ಅನ್ನು ಜಾಸ್ತಿ ಮಾಡಿದ್ರೆ ನಮಗೆ ಬಿಲ್ಡಿಂಗ್ ಅನ್ನು ಹೆಚ್ಚು ಕಟ್ಟಲಿಕ್ಕೆ ಆಗ್ತದೆ. ನಮಗೆ ಪುತ್ತೂರಿನಲ್ಲಿ ಎಲ್ಲ ಸ್ಟ್ರಿಕ್ಟ್, ಯಾರು ಲಾ ಬೈಂಡಿಂಗ್ ಮಾಡ್ತಾರೆ ಅವರಿಗೆ ಅಧಿಕಾರಿಗಳೊಂದು ಗುದ್ದು ಜಾಸ್ತಿ. ಅವರ ಜೊತೆ ನಾವು ಕೂಡ ಸೇರಿಕೊಳ್ಳೋದು. ಅದು ಇಲ್ಲಿ ಕಟ್ಟಬಾರ್ದು, ಅಲ್ಲಿ ಕಟ್ಟಬಾರ್ದು. ನೀವು ನನ್ನ ಹೈ ಪ್ರಯಾರಿಟಿ ಫಾರ್ ದ ರಿಯಲ್ ಎಸ್ಟೇಟ್. ಯಾರು ಬೇಕಿದ್ರು ಏನು ಅಧಿಕಾರಿಗಳು ಏನು ತೊಂದರೆ ಕೊಟ್ಟರು ನನ್ನ ಹತ್ರ ಹೇಳಿ. ಅದು ಯಾವ ಸೆಟ್ ಬ್ಯಾಕ್ ಅಲ್ಲಿ ಇದ್ರೆ, ನಿನ್ನೆ ನನ್ನ ಹತ್ರ ಒಬ್ರು ಮಹಿಳೆ ಬಂದಿದ್ರು, ಕೆಲವರೆಲ್ಲ ವಿಡಿಯೋದಲ್ಲಿ ನೋಡಿರ್ಬೋದು. ಅವರು ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಲೈಸೆನ್ಸ್ಗೆ ಅಪ್ಲೈ ಮಾಡಿ ಅವರು ಪಾರ್ಕಿಂಗ್ ಜಾಗದಲ್ಲಿ 2 ಕಾಲಮ್ಗಳನ್ನು ಹಾಕಿದ್ದಾರೆ. ಅವರು ರಿನ್ಯೂವಲ್ ಕೇಳ್ತಾ ಇದ್ದಾರೆ. ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ 1 ವರ್ಷದಲ್ಲಿ ರಿನ್ಯೂವಲ್ ಮಾಡ್ಲಿಕ್ಕೆ ಆಗ್ತದ? ಒಂದು ಬಿಲ್ಡಿಂಗ್ 1 ವರ್ಷದಲ್ಲಿ ಕಟ್ಟಲಿಕ್ಕೆ ಆಗ್ತದ? ಈ ಅಧಿಕಾರಿಗಳು ಅಷ್ಟು ಅವನು ಮನೆ ಕಟ್ತಾನೆ 1 ವರ್ಷದಲ್ಲಿ? ಮಿನಿಮಮ್ 3 years ಇಸ್ ರಿಕ್ವೈರ್ಮೆಂಟ್. 5 years ದೊಡ್ಡ ಬಿಲ್ಡಿಂಗ್ ಬೇಕು. ಅದು ರಿನ್ಯೂವಲ್ ಮಾಡಬೇಕಾದ್ರೆ ಪುನಃ ಅಷ್ಟೇ ಫೀಸ್ ಕಟ್ಟಬೇಕು ಅವರಿಗೆ. ಆ ರಿನ್ಯೂವಲ್ ಮಾಡ್ಲಿಕ್ಕೆ ಹೋಗುವಾಗ ಆ 2 ಪಿಲ್ಲರ್ ನೀನು ಹಾಕಿದ್ಯಾ, 2 ಪಿಲ್ಲರ್ ಆದ್ರೆ ನಿನ್ಗೆ ರಿನ್ಯೂವಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ರಿನ್ಯೂವಲ್ ಮಾಡೋದಕ್ಕೂ ಅವನು ಕಂಪ್ಲೀಷನ್ ಅಂತ ತಗೊಳ್ಳೋದಕ್ಕೆ ಡಿಫ್ರೆಂಟ್ ವೇ. ರಿನ್ಯೂವಲ್ ಮಾಡುವಾಗ ಯಾವ ಅಧಿಕಾರಿ ಕೂಡ ನೀನು 2 ಪಿಲ್ಲರ್ ಹಾಕಿದಾರೆ ಅಂತ ಕೇಳಲಿಕ್ಕಿಲ್ಲ. ಅವನು ಕಂಪ್ಲೀಷನ್ ಹೋಗುವಾಗ ಕೇಳ್ಬೋದು, ನೀನು 2 ಪಿಲ್ಲರ್ ಹಾಕಿದ್ರೆ ತೆಗಿ ಅಂತ ಹೇಳ್ಬೋದು. ಸೊ ಅಧಿಕಾರಿಗಳು ಕೂಡ ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ರಿಯಲ್ ಎಸ್ಟೇಟ್ ಏನು ಗೊತ್ತಿಲ್ಲ ಅಂತ ಅವರಿಗೆ ಕಾನೂನನ್ನು ಹೇಳ್ಕೊಂಡ್ರೆ ಇದು ಮುಂದುವರಿಲಿಕ್ಕೆ ಕಷ್ಟ. ರಿಯಲ್ ಎಸ್ಟೇಟ್ ಒಂದು ಪಾರ್ಟ್ ಆಫ್ ಅವರ್ ಡೆವಲಪ್ಮೆಂಟ್. ಇಟ್ ಈಸ್ ದ ಪಾರ್ಟ್ ಆಫ್ ಅವರ್ ಡೆವಲಪ್ಮೆಂಟ್. ಮೊದಲು ಈ ಗುಡ್ಡೆ ಹೇಗಿತ್ತು, ಈಗ ಇದನ್ನು ಪ್ಯಾಲೇಸ್ ತರ ಮಾಡಿದ್ದಾರೆ. ಇಲ್ಲಿ ಬರುವಾಗ ಒಂದು ತುಂಬಾ ಸಂತೋಷ ಆಗ್ತದೆ. ದುಡ್ಡು ಕೊಟ್ಟು ತಗೊಳ್ಳೋದು ಯಾರು ಧರ್ಮಕ್ಕೆ ಎಲ್ಲಿ ಸಿಗುತ್ತೆ? ದುಡ್ಡು ಕೊಡಬೇಕಿದ್ರು ಅಂತ ಮಾಡುವವರು ಬೇಕಲ್ಲ, ಅದನ್ನು ಕೊಡುವವರು ಬೇಕಲ್ಲ. ಅದನ್ನು ಮಾಡುವಂತ ಕೆಲಸ ಬಹುಶಃ ನಮ್ಮ UR ಪ್ರಾಪರ್ಟೀಸ್ ಅವರು ಮಾಡಿದ್ದಾರೆ. ಜೊತೆಯಲ್ಲಿ ಅವರು ಒಂದು ತಂಡವನ್ನು ಕಟ್ಟಿಕೊಂಡಿರೋದು. ಅದರಲ್ಲಿ ಇವರು ಅಂತಲ್ಲ, ಉದ್ಯಮದವರಿಗೆ ಎಲ್ಲರೂ ಬೇಕು. ಎಲ್ಲರನ್ನು ಸೇರಿಸಿಕೊಂಡು ಒಳ್ಳೆಯ ತಂಡದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಉಜ್ವಲ್ರೆ
ನಾವು ಯಾವ ಅಧಿಕಾರಿಗಳಿಂದ ಯಾವ ತೊಂದರೆಗಳಾದರೂ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ಒಳ್ಳೆಯ ಉದ್ಯಮವನ್ನು ಮಾಡಿ, ಉದ್ಯಮ ಅಂದ್ರೆ ಒಂದು ಸಮುದ್ರ, ಯಾರು ಬೇಕೋ ಅದರಲ್ಲಿ ಉದ್ಯಮ ಮಾಡಬಹುದು. ಆದರೆ ಶಿಸ್ತು ಮತ್ತೆ ನಾವು ಎಲ್ಲ ಕ್ವಾಲಿಟಿ ಕೊಡುವಂಥದ್ದನ್ನು ನಾವು ಕಾಪಾಡಿಕೊಳ್ಳುವಂಥದ್ದನ್ನು ಮಾಡಬೇಕು. ಬಹುಶಃ ಅದನ್ನು ಕೂಡ ನಮ್ಮ ಉಜ್ವಲ್ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಗ್ರಾಹಕರ ಒಂದು ತಂಡನೆ ಅವರ ಹಿಂದೆ ಇದೆ, ಕ್ವಾಲಿಟಿ ಇದ್ದದ್ರಿಂದ ಅವರ ಹಿಂದೆ ಇದ್ದಾರೆ. ಆ ಕೆಲಸವನ್ನು ಆಗಲಿ, ಪುತ್ತೂರಿನ ಅಭಿವೃದ್ಧಿಗೆ ನೀವು ಕೂಡ ಪೂರಕವಾಗಿ ಕೆಲಸ ಮಾಡಲಿ. ಒಳ್ಳೆಯವರು ಸೇರಿ ಅಂದ್ರೆ ನಾವು ಒಂದು ರಸ್ತೆ ಅಭಿವೃದ್ಧಿ ಮಾಡಬೇಕಿದ್ರೆ ನನಗೆ ಹೇಳಿದ ಹಾಗೆ ಮಂಗಳೂರಿನಲ್ಲಿ ಎಲ್ಲ ರಸ್ತೆಗಳು ಅಭಿವೃದ್ಧಿಯಾಗಿ ಕಾಂಕ್ರೀಟೀಕರಣ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ TDR ಬಳಕೆ ಮಾಡ್ತೀವಿ. ರಸ್ತೆಗಳು ಅಗಲ ಇಲ್ಲದ್ರೂ ನಾವು ರಸ್ತೆ ಬಿಡಬೇಕಿದ್ರೆ ಅವ್ರಿಗೆ TDR ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಆ ಮುಖಾಂತರ ಅಭಿವೃದ್ಧಿಗಳಾಗ್ತದೆ. ಆದ್ರೆ ಇವರೆಲ್ಲ ರಸ್ತೆಗೆ 20 ಫೀಟು ಜಾಗ, 30 ಫೀಟು ಜಾಗವನ್ನು ಬಿಟ್ಟು ಅಭಿವೃದ್ಧಿ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದಿಂದ ಇಲ್ಲದ್ರೆ ಅಥಾರಿಟಿ, ಡೆವಲಪ್ಮೆಂಟ್ ಅಥಾರಿಟಿಯಿಂದ ಇಂಥ ಲೇಔಟ್ಗಳನ್ನು ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿ ಪೂಡ ಇದನ್ನು ಮಾಡಬೇಕು. ಪೂಡ ಇಲ್ಲಿ ಜಾಗವನ್ನು ಖರೀದಿ ಮಾಡಿ ಗ್ರಾಹಕರಿಗೆ ಸೈಟ್ಗಳನ್ನು ಕೊಡುವಂತ ಕೆಲಸ ಸರ್ಕಾರದ ಯೋಜನೆಯಲ್ಲಿ ಮಾಡಬೇಕು. ಬಹುಶಃ ಅದು ಸರ್ಕಾರದಿಂದ ಆಗುವಂತ ಕೆಲಸಗಳಲ್ಲ, ಅದಕ್ಕೆ ತುಂಬಾ ನಿಯಮಾವಳಿಗಳಿದೆ. ನಾವು ನೀವು ಮೈಸೂರು ಬ್ಯಾಂಗ್ಳೂರಿನಲ್ಲಿ ನೋಡಬಹುದು, BDA ಲೇಔಟ್ ಸೈಟ್ಸ್ ಸಿಗ್ತದೆ, ಮೈಸೂರಿನಲ್ಲಿ ಪೂಡದು ಸಿಗ್ತದೆ. ಆದ್ರೂ ನಮ್ಮಲ್ಲಿ ಅಂತ ಅವಕಾಶಗಳು ಇನ್ನು ಬಂದಿಲ್ಲ. ಬಹುಶಃ ಪ್ರೈವೇಟ್ನವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಪೂರಕವಾಗಿ ಎಲ್ಲಾ ಸಹಕಾರಗಳನ್ನು ಕೊಡುವಂತ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಪುತ್ತೂರಿನಲ್ಲಿ ಅಭಿವೃದ್ಧಿಯ ಕೆಲಸಗಳು ಆಗಬೇಕು, ಪುತ್ತೂರಿನನ್ನು ಟೂರಿಸಂ ಆಗಿ ಮಾಡಬೇಕಂತ ನಮ್ಮ ಕಲ್ಪನೆಗಳಿದೆ. ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ ಏನಿದೆ ಅಲ್ಲಿ ಒಂದು ಟೂರಿಸಂ ಸೆಂಟರ್ ಅದನ್ನು ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಬೋಟಿಂಗ್ ಎಲ್ಲ ಆರಂಭ ಮಾಡಿ, ಮಹಾಲಿಂಗೇಶ್ವರ ದೇವಸ್ಥಾನದ ಈ ಕ್ಷೇತ್ರ ಏನಿದೆ ಇದನ್ನು ಕೂಡ ಅಭಿವೃದ್ಧಿ ಮಾಡಿ, ಆ ಎದುರುಗಡೆ ಇರುವ ಎಲ್ಲ ಬಿಲ್ಡಿಂಗ್ ಗಳನ್ನು ತೆಗೆದು ದೊಡ್ಡ ವ್ಯವಸ್ಥೆಯಲ್ಲಿ ಟೂರಿಸಂ ಸೆಂಟರ್ ಆಗಿ ಬಿರುಮಲಗುಡ್ಡೆಯನ್ನು ಕೂಡ ನಾವು ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಏನು ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ ಯಾತ್ರಿಗಳು ಬರ್ತಾರೆ, ಅದರಲ್ಲಿ 50% ಜನ ನಮ್ಮ ಪುತ್ತೂರಿಗೆ ಬಂದ್ರೆ ನಮಗೆ ಟೂರಿಸಂ ಸಾಕು. ಜೊತೆಯಲ್ಲಿ ಉದ್ಯಮಗಳು ಬಂದ್ರೆ ಖಂಡಿತ ರಿಯಲ್ ಎಸ್ಟೇಟ್ ಉದ್ಯಮಗಳು ಬೆಳೆಯುವಂತ ಕೆಲಸಗಳು ಆಗ್ತದೆ. ಎಲ್ಲರೂ ಇಲ್ಲಿ ಸೇರಿದ್ರಿ, ನಾನು ಹೆಚ್ಚೇನು ಮಾತಾಡೋದಿಲ್ಲ. ನಾಳೆಯಿಂದ ಇವತ್ತು 2023 ಕೊನೆ ದಿವಸ. ಉಜ್ವಲ್ ಹೇಳ್ತಾ ಇದ್ರು ಬೇಗ ಮುಗಿಸಿ ನಾವು ಮತ್ತೆ ಇವತ್ತು ನ್ಯೂ ಇಯರ್ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಎಲ್ರಿಗೂ 2024 ನೀವು ಮನಸ್ಸಿನಲ್ಲಿ ನೆಲೆಸಿದಂತ ಎಲ್ಲ ಕೆಲಸಗಳು, ನಿಮ್ಮ ಸಂಕಲ್ಪಗಳು ಆ ಮಾಲಿಂಗೇಶ್ವರ ಮತ್ತೆ ನೀವು ನಂಬಿರುವಂತಹ ದೇವರು ಅದನ್ನು ಅನುಗ್ರಹಿಸಲಿ ಅನ್ನೋ ಶುಭ ಹಾರೈಕೆಗಳಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ UR ಪ್ರಾಪರ್ಟೀಸ್ ಸಂಸ್ಥೆ ಸಾಧಿಸಿದಂತ ಸಾಧನೆ, ಪುತ್ತೂರಿಗೆ ನೀಡಿದ ಅಭೂತಪೂರ್ವವಾದಂತಹ ಕೊಡುಗೆಯನ್ನ ಶ್ಲಾಘಿಸಿ ಪುತ್ತೂರಿನ ಅಭಿವೃದ್ಧಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಿದ ಸನ್ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈಗಳಿಗೆ ಕೃತಜ್ಞತೆ ಸಲ್ಲಿಸಿ ಅವರಿಗೆ ಇದೇ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನ ಶ್ರೀಯುತ ಉಜ್ವಲ್ ಅವರು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನ ಉಜ್ವಲ್ ಪ್ರಾಪರ್ಟಿನ UR ಪ್ರಾಪರ್ಟಿನ ಆಡಳಿತ ನಿರ್ದೇಶಕರಂತ ಶ್ರೀಯುತ ಉಜ್ವಲ್ ಅವರು ನೀಡಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳನ್ನ ವೇದಿಕೆಯಲ್ಲಿ ಅತ್ಯಂತ ಗೌರವದಿಂದ ಬೀಳ್ಕೊಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವವರು ಪುತ್ತೂರಿನ ಮಾಜಿ ಶಾಸಕರು, ಪುತ್ತೂರಿಗೆ ಅನೇಕ ಜನಪರ ಕೊಡುಗೆಗಳನ್ನು ನೀಡಿದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಸಂಜೀವ ಮಠಂದೂರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಪುತ್ತೂರಿನ ಒಡೆಯ ಮಾಲಿಂಗೇಶ್ವರನನ್ನು ಸ್ಮರಿಸಿಕೊಂಡು ಸಾಷ್ಟಾಂಗ ನಮಸ್ಕರಿಸ್ತಾ, ಇವತ್ತು ವಿಶೇಷವಾಗಿ ಹೊಸ ವರ್ಷದ ಆ ಕ್ಷಣವನ್ನು ನಾವು ನೆನಪಿಸುವಂಥ ಈ ಸಂದರ್ಭದಲ್ಲಿ, ಹೊಸ ವರ್ಷಕ್ಕೆ ಕಾಲಿಡುವಂಥ ಈ ಸಂದರ್ಭದಲ್ಲಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ, ಪುತ್ತೂರಿನ
ಈ ಒಂದು ನೂತನ ಬಡಾವಣೆ ಶ್ರೀಮಾ ಹಿಲ್ಸಿನ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದಂಥ ಈ ಕ್ಷೇತ್ರದ ಶಾಸಕರಂತ ಅಶೋಕ್ ಕುಮಾರ್ ರೈ ಅವರೇ, ಈಗಾಗಲೇ ನಿರ್ಗಮಿಸಿದಂಥ ಹಿರಿಯ ಅಂತ ಪ್ರಸಾದ್ ಭಂಡಾರಿ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಹಿರಿಯ ಅಂತ SR ರಂಗಮೂರ್ತಿ ಅವರೇ, ಹಿರಿಯ ಅಂತ ಬಲರಾಮ್ ಆಚಾರ್ಯ ಅವರೇ, ನಗರಸಭಾ ಸದಸ್ಯರಂತ ಬಾಮಿ ಅಶೋಕ್ ಶೆನೈ ಅವರೇ, ಸಂತೋಷ್ ಕುಮಾರ್ ರೈ ನಳಿಲು ಅವರೇ, ಈ ಒಂದು ಯುವರ್ ಪ್ರಾಪರ್ಟೀಸಿನ ಮಾಲಕರಾದಂಥ ಉಜ್ವಲ್ ಕುಮಾರ್ ಅವರೇ, ಸೇರಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಮುತ್ತಿನ ನಗರಿ ಪುತ್ತೂರಿಗೆ ಸೀಮಾಗಿರಿಯನ್ನು ಕೊಟ್ಟಂತ ಒಂದು ಕೊಡುಗೆ ಇವತ್ತು ಅಪೂರ್ವವಾದ್ದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುತ್ತಿನ ನಗರಿ ಇವತ್ತು ಸುಮಾರು 70,000 ಜನಸಂಖ್ಯೆಯನ್ನು ಹೊಂದಿರುವಂತ ಒಂದು ನಗರ. ಮುಂದಿನ ದಿನಗಳಲ್ಲಿ ಪುತ್ತೂರಿನ ಜನಸಂಖ್ಯೆ 1 ಲಕ್ಷ ಆದಾಗ ಇಲ್ಲಿ ಈ ನಗರ ಹೇಗೆ ಬೆಳಿಬೇಕು, ಇಲ್ಲಿಯ ಜನರಿಗೆ ಮೂಲಭೂತ ಸೌಲಭ್ಯ ಹೇಗೆ ದೊರಕಬೇಕು ಅಂತೇಳಿ ಆ ಯೋಚನೆ ಚಿಂತನೆ ಮಾಡುವಂತ ಕೆಲಸವನ್ನು ನಮ್ಮ ಯುವಕ ಆ ಉಜ್ವಲ್ ಕುಮಾರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳಷ್ಟು ಯುವಕರು ಯಾವುದೋ ಸರ್ಕಾರಿ ಉದ್ಯೋಗವನ್ನು ಬಯಸಿ ಯಾವುದೋ ವಿದೇಶಕ್ಕೆ ಹೋಗಿ ಒಂದಷ್ಟು ಸಂಪಾದನೆ ಮಾಡಿ ತಮ್ಮ ಬದುಕು ಕಟ್ಟಿಕೊಳ್ಳುವಂತ ಸಂದರ್ಭದಲ್ಲಿ ಒಂದಷ್ಟು ತನ್ನ ಮಾತೃಭೂಮಿಯಲ್ಲಿ ಉದ್ಯಮವನ್ನು ಆರಂಭ ಮಾಡಿ ಒಂದಷ್ಟು ರಿಸ್ಕ್ ಅನ್ನು ತಗೊಂಡು ಒಂದಷ್ಟು ಯುವಕರನ್ನು ಒಟ್ಟುಗೂಡಿಸಿಕೊಂಡು ಇವತ್ತು ಈ ಉದ್ಯಮವನ್ನು ಎತ್ತರಕ್ಕೆ ಬೆಳೆಸಿ ಇವತ್ತು ಬಾಕಿಯವರಿಗೆ ಆದರ್ಶ ಆಗಿದ್ದಾರೆ. ಅದಕ್ಕಾಗಿ ಬಹುಶಃ ಅವರ ಆದರ್ಶ ಎಲ್ಲ ಯುವಕರಲ್ಲಿ ಇರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಇವತ್ತು ಪುತ್ತೂರಿನ ಬಗ್ಗೆ ಬಹಳಷ್ಟು ಮಾತಾಡಿದ್ರು. ಪುತ್ತೂರು ನಗರಸಭೆಯಾಗಿ ಪರಿವರ್ತನೆ ಆದ ಮೇಲೆ ಪುತ್ತೂರಲ್ಲಿ ಒಂದಷ್ಟು ನಗರ ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಪುತ್ತೂರಿನ ಜನತೆ ಇವತ್ತು ಬೇರೆ ಬೇರೆ ಸೌಲಭ್ಯಗಳನ್ನು ಹೊಂದುವಂತಹ ಸಂದರ್ಭದಲ್ಲಿ ಇವತ್ತು ಮೂಲಭೂತವಾಗಿ ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಡ್ರೈನೇಜ್ ಆ ವ್ಯವಸ್ಥೆಗಳು ಎಲ್ಲವೂ ಇದ್ದಾಗ ಬಹುಶಃ ಅದನ್ನು ನಾವು ನಗರ ಅಂತ ಹೇಳ್ತೇವೆ. ಅದರ ಒಟ್ಟಿಗೆ ಪಾರ್ಕ್ಗಳು ಎಲ್ಲ ಇದ್ದಾಗ ಒಂದು ನಗರ ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ. ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ವ್ಯವಸ್ಥಿತವಾದಂತ ಆ ಬಡಾವಣೆಗಳು ಇದ್ದಾಗ ಖಂಡಿತ ಜನ ಅಲ್ಲಿ ನೆಮ್ಮದಿಯಿಂದ ವಾಸ ಮಾಡಲಿಕ್ಕೆ ಸಾಧ್ಯ. ಆ ಬಡಾವಣೆಗಳ ಮುಖಾಂತರ ಇನ್ನೊಂದಷ್ಟು ಬಡಾವಣೆಗಳು ನಿರ್ಮಾಣ ಆಗಿ ಆ ನಗರ ಒಂದು ವ್ಯವಸ್ಥಿತವಾಗಿ ನಾಡಪ್ರಭು ಕೆಂಪೇಗೌಡರು ಏನು 400 ವರ್ಷದ ಹಿಂದೆ ಬೆಂಗಳೂರನ್ನು ಒಂದು ವ್ಯವಸ್ಥಿತ ನಗರವಾಗಿ ರೂಪಿತಗೊಳಿಸಿದ್ರು, ಅದೇ ಮಾದರಿಯ ನಗರ ಪುತ್ತೂರು ಆಗಲಿಕ್ಕೆ ಸಾಧ್ಯ. ಅಂತದಕ್ಕೆ ಬಹುಶಃ ಈ ಒಂದು ಯುವರ್ ಪ್ರಾಪರ್ಟೀಸ್ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಪುತ್ತೂರು ನಗರದ ಬಗ್ಗೆ ಉಲ್ಲೇಖ ಮಾಡಿದರು. ಒಂದಷ್ಟು ಕಳೆದ 5 ವರ್ಷದಲ್ಲಿ ನಮ್ಮ ಪೂಡದ ಅಧ್ಯಕ್ಷರ ಅಂತ ಅಶೋಕ್ ಶೆನೈ ಅವರು, ಬಾಮಿ ಅಶೋಕ್ ಶೆನೈ ಇಲ್ಲೇ ಇದ್ದಾರೆ, TDR ಬಗ್ಗೆ ಮತ್ತೆ FIR ಬಗ್ಗೆ ಬಹಳಷ್ಟು ಕೆಲಸವನ್ನು ಮಾಡಿದ್ರು. ದಿನ ಬೆಂಗಳೂರಿಗೆ ಬರೋದು ಅವರು, ಬಲರಾಮ್ ಆಚಾರ್ಯ ಬೆಂಗಳೂರಿಗೆ ಬರೋದು, ಬಹುಶಃ ನನ್ನನ್ನು ಎಬ್ಬಿಸಿಕೊಂಡು ಹೋಗುವಂಥದ್ದು. ಕೊನೆ ಹಂತದ ಅಲ್ಲಿ ಇರುವಾಗ ನಮ್ಮ ಸರ್ಕಾರದ ಅವಧಿ ಮುಗಿದೋಯ್ತು. ಬಹುಶಃ ಹೊಸ ಸರ್ಕಾರ ಬಂದ ಮೇಲೆ ಆ TDR ಮತ್ತೆ FIR ಅನ್ನು ಇವತ್ತು ಈ ಪುತ್ತೂರಿನ ಜನತೆಗೆ ಕೊಡಮಾಡುವಂತ ಕೆಲಸವನ್ನು ಮಾಡಿತ್ತು. ಬಹುಶಃ ಅಶೋಕ್ ಶೆನೈ ಅವರು ಪೂಡದ ಅಧ್ಯಕ್ಷರಾಗಿ ಪುತ್ತೂರಿಗೂ ಒಂದಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಇವತ್ತು ಯುವರ್ ಪ್ರಾಪರ್ಟಿ ಬಗ್ಗೆ ಹೇಳಬೇಕಿದ್ರೆ ಯು ಅಂದ್ರೆ ನೀನು, ಬಹುಶಃ ಉಜ್ವಲ್ ಕುಮಾರ್ ಪ್ರಾಪರ್ಟಿ ನಿಮ್ಮ ಪ್ರಾಪರ್ಟಿ ಅಂತ ಹೇಳಲಿಕ್ಕೂ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಉಜ್ವಲ್ ರವರು ಮಾಡುವಂತ ಎಲ್ಲ ಕಾರ್ಯಕ್ರಮಗಳು ನಾನು ನೋಡ್ತಾ ಇದ್ದೇನೆ, ಒಂದು ಸಮಾಜಮುಖಿ ಕಾರ್ಯಕ್ರಮಗಳು, ಜನಸ್ನೇಹಿ ಕಾರ್ಯಕ್ರಮ. ತಾನೂ ಬೆಳೀಬೇಕು, ನನ್ನ ಜೊತೆಗಾರರು ಬೆಳೀಬೇಕು, ನನ್ನ ಊರು ಬೆಳೀಬೇಕು, ಇಂಥ ಒಂದು ಉದ್ದೇಶ ಇಟ್ಟುಕೊಂಡು ಒಬ್ಬ ಯುವಕ ಕೆಲಸ ಮಾಡುವಾಗ ಇಡೀ ಪುತ್ತೂರಿನ ಜನತೆ
ನಿಮ್ಮ ಜೊತೆ ಇದ್ದೇವೆ ಎನ್ನುವಂತ ಸಂದೇಶ ಕೊಡುವಂತ ಕೆಲಸ ಇಲ್ಲಿ ಸೇರಿದಂತ ಎಲ್ಲ ಜನ ತಾವೆಲ್ಲ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಅವರು ಗೌರವಿಸಿದಂತ ವ್ಯಕ್ತಿ ಒಬ್ಬ ಕಾರ್ಪೆಂಟರ್ ಇರ್ಬೋದು, ಒಬ್ಬ JCB ಆಪರೇಟರ್ ಇರ್ಬೋದು, ಇವರು ಕೂಡ ನನ್ನ ಜೊತೆಗಾರರು ಅಂತ ಹೇಳಿ ಆ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದಾರಲ್ಲ, ಅದೇ ಒಂದು ಉದ್ಯಮದ ಯಶಸ್ಸು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ರೀತಿಯಾಗಿ ಇವತ್ತು ಒಬ್ಬ ಯುವಕ ಯಾವ ರೀತಿಯಾಗಿ ಮಾದರಿಯಾಗಿ ಇವತ್ತು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಪುತ್ತೂರಿನಲ್ಲಿರ್ಬೋದು, ಮಡಿಕೇರಿಯಲ್ಲಿರ್ಬೋದು, ಮಂಗಳೂರಲ್ಲಿರ್ಬೋದು, ಪುತ್ತೂರಿನ ಯುವಕರು ಸಾಧಕರು ಅಂತೇಳಿ ತೋರಿಸಿಕೊಡುವ ಕೆಲಸವೂ ಆಗಿದೆ. ಅದರ ಜೊತೆಯಲ್ಲಿ ಪುತ್ತೂರಿನ ಜನತೆಗೆ ಆಧುನಿಕತೆಯ ಈ ಯುಗದಲ್ಲಿ ಇವತ್ತು ಹೊಸ ಹೊಸ ಆ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಆ ಒಂದು ಇವತ್ತಿನ ಆಧುನಿಕತೆಯನ್ನು ಒಳಗೊಂಡಂತ ಮನೆ ನಿರ್ಮಾಣ ಮಾಡುವಂತ ಕೆಲಸ, ಅದೇ ರೀತಿಯಲ್ಲಿ ಬಡಾವಣೆ ನಿರ್ಮಾಣ ಮಾಡುವಂತ ಕೆಲಸ, ಅಪಾರ್ಟ್ಮೆಂಟ್ಗಳನ್ನು ಇವತ್ತು ಕಟ್ಟಿ ಆ ಒಂದು ನಿರ್ಮಾಣ ಮಾಡುವಂತ ಕೆಲಸ, ಹೀಗೆ ಹತ್ತಾರು ಕಾರ್ಯಗಳನ್ನು ಈ ಯಾರು ಅಪೇಕ್ಷಿತ ನಮ್ಮ ಮನೆ ನಿವೇಶನ ಹೊಂದುವಂತ ಅಪೇಕ್ಷಿತರಿದ್ದಾರೋ, ಅದೇ ರೀತಿಯಲ್ಲಿ ನಿವೇಶನ ಅಪೇಕ್ಷಿತರಿದ್ದಾರೋ, ಇವರ ಬೇಡಿಕೆಗೆ ಪೂರಕವಾಗಿ ಅವರ ಆರ್ಥಿಕ ಸೌಲಭ್ಯಕ್ಕೆ ಅನುಗುಣವಾಗಿ ತಮ್ಮ ವ್ಯವಸ್ಥೆಯನ್ನು ರೂಪಿಸಿಕೊಂಡು ತಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ 8 ವರ್ಷದಿಂದ ನಿರಂತರವಾಗಿ ಒಬ್ಬ ಯುವಕ, ಬಹುಶಃ ಅವರು ಮದುವೆ ಆಗುವಾಗಲೇ ಇದನ್ನು ಆರಂಭ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ರಿಸ್ಕ್ ತಗೊಳ್ಳುವಂತದ್ದು ಹೇಗೆ ಅಂತೇಳಿ ಬಹುಶಃ ನಾವು ಉಜ್ವಲರ ಹತ್ರ ಕಲಿಬೇಕು. ಆ ರಿಸ್ಕ್ ಅನ್ನು ತಕೊಂಡು ಇವತ್ತು ಒಬ್ಬ ಯಶಸ್ವಿ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಬೆಳೆದಂತ ನಮ್ಮ ಉಜ್ವಲ್ ಕುಮಾರ್ ಮತ್ತೆ ಅವರ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಇವತ್ತು ಲೋಕಾರ್ಪಣೆಗೊಂಡಂತ ಸೀಮಾ ಹಿಲ್ಸ್, ಇದನ್ನು ಸೀಮಾ ಗಿರಿ ಅಂತ ನಾನು ಕರೆದೆ, ಸರಿಯಲ್ಲ ರಂಗಣ್ಣ? ನಿಮ್ಮ ಪುಲ್ಲಿಯ ಹೆಸರು ಮುತ್ತಿನ ನಗರಿಗೆ ಸೀಮಾಗಿರಿಯ ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವ ಯಾರ್ಯಾರು ಅಪೇಕ್ಷಿತರಿದ್ದಾರೋ ಇಲ್ಲಿ ಈ ಪ್ರಕೃತಿ ಸೌಂದರ್ಯ, ಈ ಬೆಟ್ಟದ ತುದಿಯಲ್ಲಿ ಪುತ್ತೂರಿನ ನಗರವನ್ನು ಆಹ್ವಾನಿಸುವಂತ ಕೆಲಸ ಪುತ್ತೂರಿನ ಬಂಧುಗಳು ಮಾಡಲಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಆಶಿಸಿ ಮಾತಾಡಿಸ್ತೇನೆ. ಜೈ ಹಿಂದ್. ಬೆಳೆಯುತ್ತಿರುವ ಪುತ್ತೂರು ನಗರಕ್ಕೆ ಅಭೂತಪೂರ್ವವಾದಂತಹ ಕೊಡುಗೆ ಜೊತೆಗೆ ತನ್ನವರನ್ನು ಬೆಳೆಸುವಂತಹ ಉಜ್ವಲ್ರವರ ಕಾರ್ಯ ವ್ಯಕ್ತಿತ್ವದಿಂದ ಶ್ರೀಮಂತಗೊಂಡಂತಹ ವ್ಯಕ್ತಿತ್ವಕ್ಕೆ ಶುಭ ಹಾರೈಸಿದಂತ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಸಂಜೀವ ಮಠಂದೂರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಶ್ರೀಯುತ ಉದಯ ಶಂಕರ್ ಭಟ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಸೀಮಾ ಹಿಲ್ಸ್ ಈ ಒಂದು ಸುಂದರವಾದಂಥ ಬಡಾವಣೆ ಇಲ್ಲಿ ನಿರ್ಮಾಣಗೊಳ್ಳಬೇಕಾದ್ರೆ ಅದನ್ನ ಮೊದಲು ಜಾಗವನ್ನ ನೀಡಿದವರು ಶ್ರೀಯುತ ಉದಯ ಶಂಕರ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ನಾವು ವೇದಿಕೆಯಲ್ಲಿ ಸನ್ಮಾನವನ್ನ ಗೌರವವನ್ನು ಸಲ್ಲಿಸಲಿಕ್ಕಿದ್ದೇವೆ. ಇಂತಹ ಒಂದು ದೊಡ್ಡ ಕಾಡಾಗಿತ್ತು, ದೊಡ್ಡ ಗುಡ್ಡವಾಗಿದ್ದಂಥ ಪ್ರದೇಶವನ್ನ ಇವತ್ತು ಪುತ್ತೂರಿನ ಅತ್ಯಂತ ಸುಂದರ ತಾಣವಾಗಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಆ ಜಾಗವನ್ನ ಕೊಟ್ಟವರು ಶ್ರೀಯುತ ಉದಯ ಶಂಕರ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಅವರಿಗೆ ಗೌರವಪೂರ್ವಕವಾದಂತಹ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಪುತ್ತೂರಿನ ಪ್ರತಿಷ್ಠಿತ ಸ್ವರ್ಣೋದ್ಯಮಿಗಳು, GL ಸಂಸ್ಥೆಗಳ ಆಡಳಿತ ನಿರ್ದೇಶಕರಾಗಿರುವಂತಹ ಬಲರಾಮಾಚಾರ್ಯ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಯುತ ಆತ್ಮೀಯರಾದ ಮಾಜಿ ಶಾಸಕರಾದ ಸಂಜೀವ್ ಮಠಂದೂರ್ ಅವರೇ, ಬಾಮಿ ಅಶೋಕ್ ಶೆಣೈ ಅವರೇ, ಉಜ್ವಲ್ ಅವರೇ, ಸಂತೋಷ್ ಕುಮಾರ್ ಅವರೇ, ಆತ್ಮೀಯರಾದ ರಂಗಮೂರ್ತಿ ಅವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳೇ,
ಸುಮಾರು 8-10 ವರ್ಷದ ಮೊದಲು ಉಜ್ವಲ್ ಅವರು ವಿದೇಶದಲ್ಲಿ ಉದ್ಯೋಗ ಮಾಡಿಕೊಂಡಿದ್ರು. ಅಲ್ಲಿಂದ ಭಾರತಕ್ಕೆ ಹಿಂದಿರುಗಿ ಬಂದು ಬಹುಶಃ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತುಕೊಂಡು ಬಂದು ಪುತ್ತೂರಿನಲ್ಲಿ ಒಂದು ಏನೋ ಸ್ವಂತ ಉದ್ಯೋಗ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಒಂದು ಕಟ್ಟಡದಲ್ಲಿ ಒಂದು ಆಫೀಸ್ ಬೇಕು ಅಂತೇಳಿ ಬಂದಿದ್ರು. ಆಗ ಅವರು ಹೇಳುವಾಗ ನನಗೆ ಅಷ್ಟೊಂದು ಸ್ಪಷ್ಟತೆ ಕಾಣಲಿಲ್ಲ, ಇನ್ನು ಮುಂದಕ್ಕೆ ಏನು ಮಾಡ್ತಾರಪ್ಪ ಇವರು ಅಂತೇಳಿ ನಾನೊಂದು ಆಲೋಚನೆಯಲ್ಲಿದ್ದೆ. ಇವತ್ತು ಆ ದಿನದ ಅವರು ಮಾತಾಡಿದ ಒಂದು ರೀತಿಗೂ ಇವತ್ತು ಅವರು ಮಾಡಿದ ಸಾಧನೆಗೂ ಬಹಳ ವ್ಯತ್ಯಾಸ ಇದೆ. ಬಹಳ ಅತ್ಯುತ್ತಮ ಸಾಧನೆಯನ್ನು ಪುತ್ತೂರಿಗೆ ಮಾಡಿ ಅವರು ಯುವಕರಿಗೆ ಒಂದು ರೋಲ್ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಇವತ್ತು ಒಳ್ಳೆ ಕೆಲಸ ಬೇಕು ಅಂತ ಹೋಗುವಾಗ ಇವರು ಸ್ವಂತ ಉದ್ಯೋಗ ಮಾಡಿ ಕೆಲಸ ಕೊಡುವಂತಹ ವಿಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅವರು ಆಯ್ದುಕೊಂಡ ಈ ಲೈನ್, ಈ ಉದ್ಯಮ ಅಷ್ಟು ಸುಲಭದ್ದಲ್ಲ. ಇದಕ್ಕೆ ತುಂಬಾ ಗುಣಗಳು ಬೇಕು ಇದರಲ್ಲಿ ಯಶಸ್ವಿಯಾಗಬೇಕಾದ್ರೆ. ಈಗಾಗಲೇ ಮಠಂದೂರು ಅವರು ಹೇಳಿದರು, ರಿಸ್ಕ್ ತಗೊಳ್ಳುವ ಒಂದು ಆ ಛಲ ಬೇಕು. ಮತ್ತು ಒಂದು ಹಿಡಿದ ಕೆಲಸವನ್ನು ಹೇಗಾದರೂ ನಾನು ಸಂಪೂರ್ಣ ಮಾಡ್ತೇನೆ ಅಂತ ಹೇಳುವ ಒಂದು ಛಲ ಬೇಕು. ಯಾಕೆಂದರೆ ಇದರಲ್ಲಿ ಸಾಕಷ್ಟು ಸವಾಲುಗಳಿವೆ. ಈಗಾಗಲೇ FAR TDR ಇದರ ಬಗ್ಗೆ ಎಲ್ಲ ಉಲ್ಲೇಖ ಬಂತು. ಇದರೆಲ್ಲ ಈ ಸಾಕಷ್ಟು ಸರ್ಕಾರಿ ನಿಯಮಾವಳಿಗಳಿವೆ. ಇವುಗಳನ್ನೆಲ್ಲ ಪೂರೈಸಿಕೊಂಡು, ಯಾಕೆಂದ್ರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜನತೆ ಹಾಗೆ ಎಲ್ಲ ರೂಲ್ಸ್ ಪ್ರಕಾರ ಮಾಡುವವರು, ಹಾಗೆ ಕಾನೂನು ಪ್ರಕಾರ ಮಾಡುವವರು. ಅದನ್ನು ಮಾಡಬೇಕಾದ್ರೆ ಭಯಂಕರ ತುಂಬ ಛಲ ಬೇಕು. ಆ ಛಲ ಕೂಡ ಅವರಲ್ಲಿದೆ, ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆ. ಇದಲ್ಲದೆ ಬಹಳ ಒಂದು ಕಲ್ಪನೆ ಬೇಕು. ಒಂದು ಬೋಳು ಗುಡ್ಡೆಯನ್ನು ನೋಡಿದಾಗ ಖಾಲಿ ಎತ್ತರ, ತಗ್ಗು, ಹಳ್ಳ ಈ ರೀತಿ ಇರುವ ಒಂದು ಜಾಗೆಯನ್ನು ನೋಡಿದಾಗ ಇಲ್ಲಿ ಇಂಥ ಒಂದು ಲೇಔಟ್ ಅನ್ನು ಮಾಡಬಹುದು ಅಂತ ಹೇಳುವ ಕಲ್ಪನೆ ಮೊದಲು ಬೇಕು. ಆ ಕಲ್ಪನೆ ಇದ್ದಾಗ ಮಾತ್ರ ಇದು ಸಾಕಾರ ಆಗ್ತದೆ. ಇದೆಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡು ಉಜ್ವಲ್ ಅವರು ಒಂದು ಉತ್ತಮ ಲೇಔಟ್ ಅನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಈಗಾಗಲೇ ಮಾಡಿದ್ದಾರೆ, ಇನ್ನೂ ಅವರು ಮಾಡಲಿಕ್ಕಿದ್ದಾರೆ. ಖಂಡಿತವಾಗಿಯೂ ಅವರ ಭವಿಷ್ಯ ಉಜ್ವಲವಾಗ್ತದೆ. ಅವರಿಗೆ ಜನರ ಶ್ರೀರಕ್ಷೆ ಕೂಡ ಇದೆ, ಹಾಗೆ ಉಜ್ವಲ್ ರಕ್ಷಾ ಎರಡು ಕೂಡ ಸೇರಿ ಈ UR ಪ್ರಾಪರ್ಟೀಸ್ ಅಂತ ಹೇಳುವುದು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ, ಪುತ್ತೂರಿನ ಬೆಳವಣಿಗೆಗೆ ಇನ್ನಷ್ಟು ಪೂರಕವಾದ ಕೆಲಸಗಳನ್ನು ಮಾಡುತ್ತಾ ಜನಪ್ರಿಯತೆಯ ಉತ್ತುಂಗಕ್ಕೇರಲಿ. ಹೇಗೆ ನಾವು ಇವತ್ತು ಎತ್ತರದ ಜಾಗೆಯಲ್ಲಿ ನಿಂತು ಒಂದು ಪುತ್ತೂರಿನ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದೇವ, ಅದೇ ರೀತಿ ಅಷ್ಟೇ ಎತ್ತರಕ್ಕೆ ಅವರ ಉದ್ಯಮ ಏರಲಿ ಅಂತೇಳಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಸಾಧನೆಯಿಂದಲೇ ಪುತ್ತೂರಿಗೆ ಗರಿಮೆಯನ್ನ ತಂದಂಥವರು ಉಜ್ವಲ್ ಹಾಗೂ UR ಪ್ರಾಪರ್ಟೀಸ್ ಅವರಿಗೆ ಶುಭ ಹಾರೈಸಿ ಮಾತನಾಡಿದಂಥ ಬಲರಾಮಾಚಾರ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ನಳಿಯೂರು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಕುಂಕುಮ್ ಅಸೋಸಿಯೇಟ್ಸ್ನ ಮಾಲಕರು ಆಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ನಳಿಯೂರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪುತ್ತೂರು ಒಡೆಯ ಮಾಲಿಂಗೇಶ್ವರ ದೇವರ ಪಾದಕ್ಕೆ ನಮಸ್ಕರಿಸುತ್ತಾ, ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಹಿರಿಯವರು, ನಮ್ಮ ರಂಗಮೂರ್ತಿಯವರೇ, ಹಾಗೆಯೇ ನಮ್ಮ ಮಾಜಿ ಶಾಸಕರು ಸಂಜಣ್ಣನವರೇ, ಹಾಗೆ ಪುತ್ತೂರಿನ ಅತಿ ದೊಡ್ಡ ಉದ್ಯಮಿಯವರಾದಂಥ ಬಲರಾಮಾಚಾರ್ಯರೇ, ಅಶೋಕ್ ಶೆಣೆಯವರೇ, ಹಾಗೆ ಇಲ್ಲಿ ಇರುವಂಥ ಎಲ್ಲ ಬಂಧುಗಳೇ, ಈ ಉದ್ಯಮ ಅಂದರೆ ನಾವು ಡೆವಲಪರ್ಸ್ ಅಥವಾ ನಾವು ಈ ಇಂಥ ಒಂದು ಲೇಔಟ್ ಮಾಡುವಂಥ ಉದ್ಯಮ ಅಂತ ಹೇಳಿದರೆ, ನಿಜವಾಗಿ ಇಡೀ ಪ್ರಪಂಚದಲ್ಲಿ ಉದ್ಯಮದಲ್ಲಿ ಅತಿ ದೊಡ್ಡ ಉದ್ಯಮ ಅಂತ ಹೇಳಿದರೆ ಇದೆ ಲ್ಯಾಂಡ್ ಡೆವಲಪರ್ಸ್ ಅಂತ. ಅಂದರೆ ಕಟ್ಟಡ ಕಟ್ಟೋದಾಗಲಿ ಅಥವಾ ಇಂಥ ಲೇಔಟ್ ಮಾಡೋದಾಗಲಿ ಇದೆಲ್ಲ ಈ ಪ್ರಾಪರ್ಟಿ ಡೆವಲಪರ್ಸ್ನಲ್ಲಿ ಬರ್ತದೆ. ಇದು ಯಾಕೆ ಪ್ರಪಂಚದಲ್ಲಿ ಅತಿ ದೊಡ್ಡ ಉದ್ಯಮ ಅಂತ ಹೇಳಿದರೆ, ನಿಜವಾಗಿಯೂ ಅವರು ದುಡ್ಡು ಮಾಡ್ತಾರೆ ಅಂತಲ್ಲ. ಇಂಥ ಉದ್ಯಮ ಮಾಡಿದವರು ಬಹಳ ದೊಡ್ಡ ದುಡ್ಡು ಮಾಡ್ತಾರೆ, ಅವರು ಎಷ್ಟೋ ದುಡ್ಡು ಅವರ ಹತ್ರ ಇದೆ ಅಂತೇಳಿ ಅದರ ಅರ್ಥ ಅಲ್ಲ. ಅಂದರೆ ಅವರು ಎಲ್ಲ
ಕ್ವಾಲಿಟಿ ಅಂದರೆ ಎಲ್ಲ ಅಂತಸ್ತಿನ ಜನರಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಎಲ್ಲ ಒಂದು ಈ ಪ್ರಪಂಚದಲ್ಲಿ ಯಾರ್ಯಾರು ಇರ್ತಾರೆ, ಯಾರು ಸಂಸಾರ ಮಾಡ್ತಾರೆ, ಎಲ್ಲರಿಗೆ ಒಂದೇ ಗುರಿ ಇರುವುದು. ಪ್ರಥಮ ಗುರಿ ಒಂದು ಸ್ವಂತ ಮನೆ ಬೇಕು ಅಂತ. ಈ ಸ್ವಂತ ಮನೆ ಬೇಕಾದರೆ ಇಂಥ ಒಂದು ಪ್ರಾಪರ್ಟಿಯನ್ನು ಡೆವಲಪ್ ಮಾಡುವವರು ಬೇಕು. ಅದಕ್ಕೋಸ್ಕರ ಈ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಉದ್ಯಮ ಅಂತ ಹೇಳಿದರೆ ಇದೆ ಪ್ರಾಪರ್ಟಿ ಡೆವಲಪ್ಮೆಂಟ್. ಈ ಉದ್ಯಮ ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಈ ಉದ್ಯಮವನ್ನು ಪ್ರಾರಂಭ ಮಾಡಬೇಕಾದ್ರೂ ದೊಡ್ಡ ಬಂಡವಾಳ ಬೇಕು. ಆ ಬಂಡವಾಳವನ್ನು ನಾವು ಇಲ್ಲಿ ಹಾಕಿ ಅದರಲ್ಲಿ ಎಷ್ಟೋ ರಾತ್ರಿ ನಿದ್ರೆ ಬರದಂಥ ಸ್ಥಿತಿಗಳು ಬರ್ತವೆ. ಯಾಕೆಂತ ಹೇಳಿದರೆ ಆ ಬಂಡವಾಳ ಹಾಕಿ ಆ ಡಾಕ್ಯುಮೆಂಟನ್ನು ಮಾಡುವ ಒಂದು ಕೆಲಸವೇ ಅತಿ ದೊಡ್ಡ ಕೆಲಸ. ಆ ಡಾಕ್ಯುಮೆಂಟ್ ಆದ ಮೇಲೆ ಮತ್ತೆ ಅದನ್ನು ಅಭಿವೃದ್ಧಿಪಡಿಸುವುದು. ಈ ಅಭಿವೃದ್ಧಿಪಡಿಸುವಾಗಲೂ ನಾವು ಎಲ್ಲರಿಗೂ ಸರೆಂಡರ್ ಆಗಿರಬೇಕಾಗ್ತದೆ. ಅಂದರೆ ಇವತ್ತು ನೀವು ಯಾರನ್ನೆಲ್ಲ ಇಲ್ಲಿ ಸನ್ಮಾನ ಮಾಡಿದ್ದೀರಾ ಅದನ್ನೆಲ್ಲ ನೋಡುವಾಗ ನಿಮಗೆ ಅರ್ಥ ಆಗ್ತದೆ. ಅಂದರೆ ಸಣ್ಣ ಒಂದು JCB ಆಪರೇಟರ್ ಇರಲಿ, ಒಂದು ಸಣ್ಣ ಮೇಸ್ತ್ರಿ ಇರಲಿ, ಎಲ್ಲರೂ ಇಲ್ಲಿ ಭಾರಿ ಅಗತ್ಯ ಇದ್ದವರು. ಈ ಉದ್ಯಮದಲ್ಲಿ ಯಾರು ಸಣ್ಣ ದೊಡ್ಡವರಂತ ನೋಡ್ಲಿಕ್ಕೆ ಆಗುವುದಿಲ್ಲ. ಎಲ್ಲರನ್ನು ನಾವು ಪ್ರೀತಿಯಲ್ಲಿ ಅವರನ್ನು ನೋಡಿಕೊಂಡು ಈ ಕೆಲಸವನ್ನು ಇಷ್ಟು ಚಂದ ಮಾಡಬೇಕು. ಇವತ್ತು ನಮಗೆ ನೋಡುವಾಗ ಇದು ಅದ್ಭುತವಾಗಿ ಕಾಣ್ತದೆ, ಆದರೆ ಇದರ ಹಿಂದಿನ ಶ್ರಮ ಆ ಉಜ್ವಲ್ ಪ್ರಭು ಅವರು ಮಾಡಿದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ಯಾಕೆಂತ ಹೇಳಿದರೆ ಅವರು ಒಂದು 2-2.5 ವರ್ಷದಲ್ಲಿ ಇಲ್ಲಿ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗಿದ್ದು ಈ ಕೆಲಸವನ್ನು ನೋಡಿಕೊಂಡು ಅದರ ಒಟ್ಟಿಗೆ ಇದಕ್ಕೆ ಯಾರ್ಯಾರೆಲ್ಲ ಬೈಯರ್ಸ್ ಬರ್ತಾರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಹಾಗೆಯೇ ಇದಕ್ಕೆ ಬೇಕಾದಂಥ ಹಣವನ್ನು ಒಟ್ಟುಗೂಡಿಸಿಕೊಳ್ಬೇಕು. ಹಾಗೆ ಇದರ ಜೊತೆಗೆ ಈ ಎಲ್ಲ ಕೆಲಸಗಳನ್ನು ನಾವು ಅತಿ ಶೀಘ್ರದಲ್ಲಿ ಮಾಡಬೇಕು. ಹಾಗೆಯೇ ಇದಕ್ಕೆ ಅಷ್ಟೇ ಕಾನೂನು ತೊಡಕುಗಳು ಬರ್ತವೆ, ಅಷ್ಟೇ ಒಂದು ಸರ್ಕಾರಿ ಕಚೇರಿಗೆ ಅಲೆದಾಡಬೇಕಾಗ್ತದೆ, ಅಷ್ಟೇ ಇಲ್ಲಿ ವ್ಯವಹಾರವನ್ನು ಕೂಡ ನೋಡಬೇಕಾಗ್ತದೆ. ಇಂಥ ಕೆಲಸವನ್ನು ಮಾಡುವಾಗ ಎಲ್ಲರೂ ನೆನೆಸುವುದು ಆ್ಯಕ್ಚುಲಿ ಇದು ಎಲ್ಲ ಜಾಗದ ವ್ಯಾಪಾರ ಮಾಡ್ತಾರೆ. ಜಾಗದ ವ್ಯಾಪಾರ ಅಂತ ಹೇಳಿದರೆ ಅದು ಸಾವಿರದಲ್ಲಿ ಇರುವುದಿಲ್ಲ, ಅದು ಲ್ಯಾಕ್ಸ್ ಮತ್ತು ಕ್ರೋರ್ಸ್ನಲ್ಲಿ ಇರ್ತದೆ. ಜಾಗದ ವ್ಯಾಪಾರ ಮಾಡುವುದನ್ನು ನೋಡುವಾಗ ಎಲ್ಲರಿಗೂ ಆಗ್ತದೆ ಅವರ ಹತ್ರ ಕ್ರೋರ್ಸ್ನಲ್ಲಿ ದುಡ್ಡು ಇರ್ತದೆ ಅಂತ. ಆದರೆ ದುಡ್ಡು ಬಂಡವಾಳ ಇನ್ವೆಸ್ಟ್ ಮಾಡುವಾಗ ಕ್ರೋರ್ಸಲ್ಲಿ ಮಾಡಿರ್ತಾರೆ, ಅದನ್ನು ಪಡೆಯುವಾಗ ಲ್ಯಾಕ್ಸಲ್ಲಿ ಪಡೀತಾರೆ. ಅದನ್ನು ಸಣ್ಣದಾಗಿ ಜೋಡಿಸಿಕೊಂಡು ಇನ್ನೊಂದು ಉದ್ಯಮ ಅಂತ ಮುಂದುವರಿಸಬೇಕಾಗ್ತದೆ. ಹಾಗೆ ಅಂಥ ಒಂದು ಉದ್ಯಮವನ್ನು ಪುತ್ತೂರಲ್ಲಿ ಮಾಡಿ ಈ ಪುತ್ತೂರಿನ ಜನತೆಗೆ ಎಷ್ಟೋ ಮಂದಿ ಸಾಧಾರಣ ಅವರ ಇದರಲ್ಲಿ ಸುಮಾರು 1000ದಷ್ಟು ಮಂದಿಗೆ ಸೈಟು ಅಥವಾ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಇಂಥ ಒಂದು ಕೆಲಸವನ್ನು ಮಾಡಿದ್ದು ನಿಜವಾಗಿಯೂ ಅದು ಪುಣ್ಯದ ಕೆಲಸ. ಯಾಕೆಂತ ಹೇಳಿದರೆ ಒಂದು ಕುಟುಂಬಕ್ಕೆ ಒಂದು ಸೂರು ಅದು ಬೇಕು ಅಂತ ಹೇಳಿದರೆ ಅದನ್ನು ನಿರ್ಮಿಸಿಕೊಟ್ಟದ್ದು ಅದು ನಮ್ಮ ಉಜ್ವಲ್ ಪ್ರಭು ಅವರು. ಅತಿ ಸಣ್ಣ ಒಂದು ಪ್ರಾಯದಲ್ಲಿ ಅವರ ಉದ್ಯೋಗವನ್ನು ಅವರು ಬಿಟ್ಟು ಬಂದು ಈ ಪುತ್ತೂರಿನಲ್ಲಿ ಬಂದು ಇಂಥ ಕೆಲಸ ಅವರು ಎಲ್ಲಿಯಾದರೂ ಮಂಗಳೂರಲ್ಲಿ ಇರ್ತಿದ್ರೆ ಇದಕ್ಕಿಂತ 100 ಪಟ್ಟು ಜಾಸ್ತಿ ಮಾಡ್ತಾ ಇದ್ರೆ ಏನೋ. ಯಾಕೆಂತ ಹೇಳಿದರೆ ಅವರ ಚುರುಕುತನ ಅಷ್ಟು. ಅವರು ಪ್ರತಿ ನಿಮಿಷವನ್ನು ಕೂಡ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವರೊಂದು ಫೋನ್ ಮಾಡುವಾಗಲೂ ಅಷ್ಟು ಅವರು ಫಾಸ್ಟ್ ಇರ್ತಾರೆ. ಒಂದು ನಿಮಿಷದಲ್ಲಿ 2-3 ಜನರಿಗೆ ಫೋನ್ ಮಾಡಿಬಿಟ್ಟಿದ್ದಾರೆ. ಅವರು ಅಷ್ಟು ಚುರುಕು ಇದ್ದದ್ದಕ್ಕೆ ಇಂಥ ಲೇಔಟ್ಗಳನ್ನು ಮಾಡಲಿಕ್ಕೆ ಆಗ್ತದೆ. ಅವರು ಈ ಪುತ್ತೂರಿಗೆ ಬಂದದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ನಿಜವಾಗಿಯೂ ನಾವು ಹೆಮ್ಮೆ ಪಡಬೇಕು. ಇಂಥ ಅವರು ಲೇಔಟ್ ಇನ್ನೂ ಮಾಡಲಿಕ್ಕಿದ್ದಾರೆ. ಅವರು ಮಾಡಿ ಆ ಲೇಔಟ್ನಲ್ಲಿ ಅವರು ಯಶಸ್ವಿ ಆಗಬೇಕು. ಅವರಿಗೆ ಇನ್ನು ಮುಂದೆಯೂ ಎಲ್ಲ ರೀತಿಯಲ್ಲಿ ಅವರ ಫ್ರೆಂಡ್ಸ್ ಆಗಲಿ ಅವರ ಜೊತೆಯಲ್ಲಿ ಅವರು ಎಲ್ಲ ಸಹಕಾರ ನೀಡ್ತಾರೆ ಅಂತ ನಾನು ನಂಬಿದ್ದೇನೆ. ಅವರಿಗೆ ಇನ್ನು ಮುಂದೆ ನಮ್ಮ ನಲಿಯೂರು ಶ್ರೀ ಸುಬ್ರಹ್ಮಣ್ಯ ದೇವರು ಅವರನ್ನು ಖಂಡಿತ ಒಳ್ಳೆಯದು ಮಾಡ್ತಾರೆ ಅಂತೇಳಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ನಾನೊಬ್ಬ ಮಲಗಿ ನಿದ್ರಿಸಿದರೆ ಅದು ನನ್ನೊಬ್ಬನ ಸುಖಕ್ಕಾಗಿ, ನಾನೊಬ್ಬ ಎಚ್ಚೆತ್ತು ದುಡಿದರೆ ಅದು ಎಲ್ಲರ ಹಿತಕ್ಕಾಗಿ ಎನ್ನುವಂತೆ ಉಜ್ವಲ್ ರವರು ತನ್ನ ಜೊತೆ ಇರುವ ಎಲ್ಲರಿಗೋಸ್ಕರ ದುಡಿತಾರೆ ಅನ್ನುವಂಥ ಮಾತಿನೊಂದಿಗೆ ವಿರಮಿಸಿದಂಥ ಸಂತೋಷ್ ಕುಮಾರ್ ನಾಡೀಳು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ವ್ಯಾಸಪೀಠದಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂಥ ಗಣ್ಯರಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಇತ್ತು ಗೌರವಿಸುವಂಥ ಕಾರ್ಯಕ್ರಮ. ಶ್ರೀಯುತ ಉಜ್ವಲ್ ರವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇವತ್ತು ವ್ಯಾಸಪೀಠದಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಯುತ ಸಂಜೀವ ಮಠಂದೂರ್ ಅವರಿಗೆ ನೆನಪಿನ ಕಾಣಿಕೆಯ ಗೌರವ.
ಶ್ರೀಯುತ ಧರ್ಮಪತ್ನಿ ಸಮೇತ ರಕ್ಷಾ SR ಅವರ ಜೊತೆಗೆ ನೆನಪಿನ ಕಾಣಿಕೆಯ ಗೌರವ. ಅದೇ ರೀತಿ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಯುತ ಭಾಮಿ ಅಶೋಕ್ ಶೆಣೈ ಅವರಿಗೆ ನೆನಪಿನ ಕಾಣಿಕೆಯ ಗೌರವ. ಉಜ್ವಲ್ ಅವರ ಮಾರ್ಗದರ್ಶಕರು ಆಗಿ ಅನೇಕ ಸಹಕಾರವನ್ನ ನೀಡಿದವರು ಭಾಮಿ ಅಶೋಕ್ ಶೆಣೈ ಅವರು, ಅವರಿಗೆ ನೆನಪಿನ ಕಾಣಿಕೆಯ ಗೌರವ. ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಯುತ ಬಲರಾಮ ಆಚಾರ್ಯ ಅವರಿಗೆ ನೆನಪಿನ ಕಾಣಿಕೆಯ ಗೌರವ. ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ನಳಿಲು ಅವರಿಗೆ ನೆನಪಿನ ಕಾಣಿಕೆಯ ಗೌರವ. ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರು ಉಜ್ವಲ್ ರವರ ಮಾವನವರು ಆದಂತಹ ಶ್ರೀಯುತ SR ರಂಗಮೂರ್ತಿ ಅವರಿಗೆ ನೆನಪಿನ ಕಾಣಿಕೆಯ ಗೌರವ. ಇದೀಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀಯುತ ಶರತ್ ಶ್ರೀನಿವಾಸ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು ಒಡೆಯ ಶ್ರೀ ಮಾಲಿಂಗೇಶ್ವರ ದೇವರ ಹಾಗೂ ಉಳ್ಳಾಲ್ತೆಮ್ಮನವರ ಗುರು ಹಿರಿಯರ ಲಕ್ಷ್ಮೀ ವೆಂಕಟರಮಣ ದೇವರ ಆಶೀರ್ವಾದದಿಂದ ಉಜ್ವಲ್ನ ಭವಿಷ್ಯ ಉಜ್ವಲವಾಗಲಿ ಎಂದು ನಾನು ಈ ಮೂಲಕ ಹಾರೈಸ್ತೇನೆ. ಅದೇ ರೀತಿ ಪುತ್ತೂರು ನಗರಕ್ಕೆ ಅನೇಕ ಕೊಡುಗೆಯನ್ನು ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ಮಾಜಿ ಶಾಸಕರು ಸಂಜೀವಣ್ಣನ ಮುಖಾಂತರ ಹಾಗೂ ವೇದವ್ಯಾಸ್ ಕಾಮತ್ರ ಮುಖಾಂತರ ನಾನು ಯೋಜನಾ ಪ್ರಾಧಿಕಾರದಿಂದ ಮಾಡಿದ್ದೇನೆ. ಯೋಜನಾ ಪ್ರಾಧಿಕಾರದಿಂದ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದೇನೆ. ಬೀರ್ಮಲೆ ಗುಡ್ಡೆ ಅಭಿವೃದ್ಧಿಗೆ 1.5 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ದೇನೆ. FIRಗೆ 2 ವರ್ಷ ಮೊದಲು ರಾಘವೇಂದ್ರ ಮಯ್ಯ, ರವಳ್ನಾಥ್ ಪ್ರಭು, ಉಜ್ವಲ್ ಪ್ರಭು ಇವರು 3 ಜನ ನನ್ನಲ್ಲಿ FIR ಬಗ್ಗೆ ಚರ್ಚಿಸಿ 1.5 ವರ್ಷ ಮೊದಲು ನಿರ್ಣಯ ಮಾಡಿ ನಾನು ಸರ್ಕಾರಕ್ಕೆ ಸಲ್ಲಿಸಿ ಲೋಕಸಭಾ ಸದಸ್ಯರು SR ಬೊಮ್ಮಾಯಿ ಅವರಿಗೆ 3 ಬಾರಿ ಜೋರು ಮಾಡಿ ಅದನ್ನು ಸೈನ್ ಮಾಡಿ ಒಂದು ಹಂತಕ್ಕೆ ತಂದರು. ಆ ತಂದದ್ದನ್ನು ಇವತ್ತು ಎಲ್ಲರಿಗೆ ಪ್ರಯೋಜನ ಆಗಿದೆ. ಆ ವಿಚಾರವನ್ನು ನಾನು ಇವತ್ತು ಇಲ್ಲಿ ತಿಳಿಸಬೇಕೇಳಿ ನನ್ನ ಮನಸ್ಸಿಗೆ ಕಂಡಿತ್ತು. ಅದನ್ನು ನಾನು ಇವತ್ತು ತಿಳಿಸಿದ್ದೇನೆ. ಇದನ್ನು ಈ 3 ಜನರು ನನ್ನ ಬೆನ್ನಿಡಿದು ಮಾಡಿದ್ದಾರೆ. ಯಾರು? ರಾಘವೇಂದ್ರ ಮಯ್ಯ, ರವಳ್ನಾಥ್ ಪ್ರಭು, ಉಜ್ವಲ್ ಪ್ರಭು. ಈ 3 ಜನ ನನ್ನನ್ನು ಒತ್ತಾಯಪೂರ್ವಕವಾಗಿ ಮಾಡಿದ್ರು. ಅದನ್ನು ನಾನು ಕಾನೂನುಬದ್ಧವಾಗಿ ಮಾಡಿದ್ದೇನೆ. ಮುಲ್ಕಿಯಿಂದ FIR ತರಿಸಿದ್ದೇನೆ, ಬಂಟ್ವಾಳದಿಂದ ತರಿಸಿದ್ದೇನೆ, ಉಡುಪಿಯಿಂದ ತರಿಸಿದ್ದೇನೆ, ಕುಂದಾಪುರದಿಂದ ತರಿಸಿದ್ದೇನೆ. ಮತ್ತೆ ಯೋಜನಾ ಪ್ರಾಧಿಕಾರಕ್ಕೆ ಇಷ್ಟೇ ಇತಿಮಿತಿ ಇದೆ. ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದು ಖಾಲಿ ಪ್ಲಾನಿಂಗ್ ಅಥಾರಿಟಿ ಮಾತ್ರ. ಯಾವುದೇ ರೀತಿಯ ಸೈಟನ್ನು ಪರ್ಚೇಸ್ ಮಾಡಿ ಕಟ್ಟುವ ಅಧಿಕಾರ ಯೋಜನಾ ಪ್ರಾಧಿಕಾರಕ್ಕೆ ಇಲ್ಲ. ಅದೇ ರೀತಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹಾಗೂ ಬಲ್ನಾಡು ಕೆರೆಗೆ 1.5 ಕೋಟಿ ರೂಪಾಯಿ ಕೆರೆ ಅಭಿವೃದ್ಧಿಯಿಂದ ಮೀಸಲಿಟ್ಟಿದ್ದೇನೆ. ಅದನ್ನು ನಮ್ಮ ವಿಭಾಗ ದಂಡನಾಧಿಕಾರಿಗಳಲ್ಲಿ ಹೇಳಿದ್ದೆ. ಅದು ಯಾವ ಹಂತದಲ್ಲಿ ಉಂಟು ಹೇಳಿ ಗೊತ್ತಿಲ್ಲ. ಇನ್ನು 1.5 ಕೋಟಿ ರೂಪಾಯಿ ಬೀರ್ಮಲೆ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಮೀಸಲಿಟ್ಟು ಅದು ಎಪ್ರೂವ್ ಆಗಿದೆ. ಬಜೆಟ್ 90 ಲಕ್ಷ ರೂಪಾಯಿ ಮಾಲಿಂಗೇಶ್ವರ ಕೆರೆಗೆ ವಾಪಸ್ ಮೀಸಲಿಟ್ಟಿದ್ದೇನೆ. 60 ಲಕ್ಷ ರೂಪಾಯಿ ಇಲ್ಲಿ ಬಲ್ನಾಡು ಕೆರೆ ಅದು ಸ್ವಲ್ಪ ಅದನ್ನು ಎಕ್ವೈರ್ ಮಾಡಿದ್ದಾರೆ. ಅದನ್ನು ಬಿಡಿಸಿಕೊಡ್ಲಿಕ್ಕೆ ತಹಸೀಲ್ದಾರಿಗೆ ಮನವಿ ಮಾಡಿದ್ದೆವು ನಮ್ಮ ಶಾಸಕರು. ಮತ್ತೆ FIR ಬಗ್ಗೆ ನಳಿನ್ ಕುಮಾರ್ ಕಟೀಲ್, ವೇದವ್ಯಾಸ್ ಕಾಮತ್ ಮತ್ತೆ ಸಂಜೀವಣ್ಣ ಈ 3 ಜನರ ಶ್ರಮ 95% ಆಗಿತ್ತು. ಏನೋ ಸರ್ಕಾರ ಸ್ವಲ್ಪ ಬೇಗ ಇಲೆಕ್ಷನ್ ಡಿಕ್ಲೇರ್ ಆಯಿತು, ಒಂದು ಸೈನಿಗೆ ಬಾಕಿ ಇತ್ತು. ಇದನ್ನು ನಾನು ತಿಳಿಸ್ಲಿಕ್ಕೋಸ್ಕರ ಇವತ್ತು ಮಾತಾಡಿದ್ದೇನೆ. ನಾನು ಯಾವಾಗಲೂ ಮಾತಾಡುವುದಿಲ್ಲ. ಆದರೂ ಉಜ್ವಲ್ನ ಭವಿಷ್ಯ ಉಜ್ವಲವಾಗಲಿ ಎಂದು ನಾನು ಸರ್ವದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಥ್ಯಾಂಕ್ ಯು ಸರ್. ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇಲ್ಲಿಗೆ ಸೇರಿರುವ ಎಲ್ಲ ಗಣ್ಯರಿಗೆ
ಮತ್ತು ನೀವು ಆಡಿದ ನುಡಿಮುತ್ತುಗಳಿಗೆ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸ್ನೇಹಿತರಿಗೆ ಮತ್ತು ಪತ್ರಕರ್ತರಿಗೆ ಮತ್ತು ದೃಶ್ಯ ಮಾಧ್ಯಮರಿಗೆ ನಾವು ಧನ್ಯವಾದಗಳನ್ನು ತಿಳಿಸಲು ಬಯಸ್ತೇನೆ. ಥ್ಯಾಂಕ್ ಯು. ಇಟ್ಸ್ ಎ ಗುಡ್ ನೈಟ್ ಫ್ರಮ್ ಶರತ್ ಆ್ಯಂಡ್ ಎ ಹ್ಯಾಪಿ ನ್ಯೂ ಇಯರ್. ವಂದನಾರ್ಪಣೆ ಮಂತ್ರುಗೊಂಡು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಬಂಧುಗಳಿಗೆ, ಪತ್ರಕರ್ತ ಮಿತ್ರರಿಗೆ, ದೃಶ್ಯ ಮಾಧ್ಯಮದವರಿಗೆ ಹಾಗೂ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತ ಎಲ್ಲ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.
ಮುತ್ತಿನ ಬನಸಿರಿಗೆ ಬ್ಯೂಟಿಫುಲ್ ಬ್ಯೂಟಿಫುಲ್